अल्हम्दुलिल्लाह रब्बिल आलमीन अस्सलातु वस्सलामु अला रसूलिल अमीन व आलिहि व सहबिहि अज्मईन अम्मा बाद. ಯೂನಿವರ್ಸಲ್ ವೆಲ್ಫೇರ್ ಫಾರಂ ಯೂನಿವೆಫ್ ಕರ್ನಾಟಕ ಇದು ಆಯೋಜಿಸಿರುವಂತಹ ಇಫ್ತಾರ್ ಸಮ್ಮೇಳನಕ್ಕೆ ಆಗಮಿಸಿದ ಎಲ್ಲ ಸಹೋದರ ಸಹೋದರಿಯರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸರ್ವಶಕ್ತನ ಶಾಂತಿ ನಮ್ಮೆಲ್ಲರ ಮೇಲಿರಲಿ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಖ್ಯಾತ ಮನೋವೈದ್ಯರಾದಂತಹ ಡಾಕ್ಟರ್ ರವೀಶ್ ತುಂಗ ಅವರನ್ನು ನಾನು ಆದರಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬ್ಯಾರಿಸ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ ಚೇರ್ಮನ್ ಆಗಿರುವಂತಹ ಹಾಜಿ SM ರಶೀದ್ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಲ್ಮಠ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಇದರ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಡಾಕ್ಟರ್ HM ವಾಟ್ಸನ್ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವಿಜಯ ಕರ್ನಾಟಕ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರುವಂತಹ ಆರಿಫ್ ಪಡುಬಿದ್ರಿ ಇವರನ್ನು ಪ್ರಧಾನ ವರದಿಗಾರರಾಗಿರುವಂತಹ ಆರಿಫ್ ಪಡುಬಿದ್ರಿ ಇವರನ್ನು ಕೂಡ ನಾನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಯೂನಿವೆಫ್ ಕರ್ನಾಟಕ ಅಧ್ಯಕ್ಷ ರಫೀಯುದ್ದೀನ್ ಕುದ್ರೋಳಿ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇರುವಂತಹ ಶ್ರೀ ಯೋಗೇಶ್ ಶೆಟ್ಟಿ ಮತ್ತು ಶ್ರೀಮತಿ ಭಾರತಿ ಇವರು ನಮ್ಮೊಂದಿಗೆ ಸೇರಲಿದ್ದಾರೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ಸಹೋದರ ಸಹೋದರಿಗೂ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ನಾನು ಕಿರಾತ್ಗಾಗಿ ಸೈಫುದ್ದೀನ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. أعوذ بالله من الشيطان الرجيم. بسم الله الرحمن الرحيم. ألف لام ميم ذلك الكتاب لا ريب فيه هدى للمتقين الذين يؤمنون بالغيب ويقيمون الصلاة ومما رزقناهم ينفقون والذين يؤمنون بما أنزل إليك وما أنزل من قبلك وبالآخرة هم يوقنون أولئك على هدى من ربهم وأولئك هم المفلحون. إن الذين كفروا سواء عليهم أنذرتهم أم لم تنذرهم لا يؤمنون. ختم الله على قلوبهم وعلى سمعهم وعلى أبصارهم غشاوة ولهم عذاب عظيم. ومن الناس من يقول آمنا بالله وباليوم الآخر وما هم بمؤمنين يخادعون الله والذين آمنوا وما يخدعون إلا أنفسهم وما يشعرون. في قلوبهم مرض فزادهم الله مرضا ولهم عذاب أليم بما كانوا يكذبون. صدق الله العظيم. ಆಸೀನರಾಗಿರುವ ಎಲ್ಲ ಗಣ್ಯರನ್ನು ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸಹೋದರ ಸಹೋದರರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮಕ್ಕಾಗಿ ಯೂನಿವೆಫ್ ಅಧ್ಯಕ್ಷ ರಫೀಯುದ್ದೀನ್ ಕುದ್ರೋಳಿ ಅವರನ್ನು ನಾನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ನಹ್ಮದುಹು ವ ನುಸಲ್ಲಿ ಅಲಾ ರಸೂಲಿಹಿಲ್ ಕರೀಮ್ ವ ಅಲಾ ಆಲಿಹಿ ವ ಅಸ್ಹಾಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಇಂದೊಂದು ಇಫ್ತಾರ್ ಕೂಟ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮ. ಇಲ್ಲಿ ಭಾಷಣ ಅಥವಾ ಉಪನ್ಯಾಸ ಅಂತ ಯಾವುದೇ ಕಾರ್ಯಕ್ರಮ ಉದ್ದೇಶಿಲ್ಲ. ಯೋಗಿ ಶೆಟ್ಟಿ ಅವರು ದಯಮಾಡಿ ವೇದಿಕೆ ಆಗಮಿಸಬೇಕೆ ವಿನಂತಿ. ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು. ಈಗ ಇವತ್ತು ನಿಜವಾಗಿ ತಮಗೆಲ್ಲರಿಗೆ ತಿಳಿದಿದೆ, ವರ್ಷದಲ್ಲಿ ಒಂದು ತಿಂಗಳು ರಮಜಾನ್
ಈ ರಮಜಾನ್ ತಿಂಗಳಲ್ಲಿ ಮುಸಲ್ಮಾನರು ಉಪವಾಸವನ್ನು ಆಚರಿಸುತ್ತಾರೆ. ಈ ಉಪವಾಸದ ಹಿಂದೆ ವ್ಯಕ್ತಿಗತವಾಗಿ, ಸಾಂಘಿಕವಾಗಿ, ಸಾಮಾಜಿಕವಾಗಿ ಹೃದಯಗಳನ್ನು ಹಾಗೂ ದೇಹವನ್ನು ಶುಚಿಗೊಳಿಸುವ, ಶುದ್ಧೀಕರಿಸುವಂತಹ ಒಂದು ತರಬೇತಿ. ದೇವ ಸಾಮೀಪ್ಯ ಗಳಿಸಲು, ಮಾನವ ಸಂಬಂಧಗಳನ್ನು ಸುದೃಢಗೊಳಿಸಲು, ಜಗತ್ತಿನಲ್ಲಿರುವಂತಹ ಮನುಷ್ಯರಲ್ಲಿರುವಂತಹ ಮಾನವೀಯತೆಯನ್ನು ಅದು ಕಂಡುಹಿಡಿಯಲು ಒಂದು ಉತ್ತಮ ವಿಧಾನವಾಗಿದೆ ಈ ರಮಜಾನ್ ತಿಂಗಳ ಉಪವಾಸ. ಈ ತಿಂಗಳಲ್ಲಿ ಪವಿತ್ರ ಕುರ್ಆನ್ ಅವತೀರ್ಣಗೊಂಡಿದೆ. ಜಗತ್ತಿಗೆ ಬಂದಿರುವಂತಹ ಕೊನೆಯ ಗ್ರಂಥ. ಈ ಗ್ರಂಥ ಅವತೀರ್ಣಗೊಂಡಿರುವ ಕಾರಣ, ಈ ಗ್ರಂಥದ ಅವತೀರ್ಣಗೊಂಡ ಕಾರಣಕ್ಕಾಗಿ ಈ ತಿಂಗಳಲ್ಲಿ ನೀವು ಉಪವಾಸವನ್ನು ಆಚರಿಸಬೇಕು ಎಂಬುದನ್ನು ಅಲ್ಲಾಹನು ನಮಗೆ ಆದೇಶಿಸಿದ್ದಾನೆ. ಆ ನಿಟ್ಟಿನಲ್ಲಿ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತಮಾನ ತನಕ ಒಂದು ಹನಿ ನೀರನ್ನು ಸೇವಿಸದೆ, ಒಂದು ಧಾನ್ಯವನ್ನು ಕೂಡ ಸೇವಿಸದೆ, ಸಂಪೂರ್ಣವಾಗಿ ಆಹಾರವನ್ನು ತ್ಯಜಿಸಿ ಸೂರ್ಯಾಸ್ತಮಾನ ತನಕ ದೇವಸ್ಮರಣೆಯನ್ನು ಮಾಡುವ ಹೆಸರೇ ದೇಹೇಚ್ಛೆಗೆ ವಿರುದ್ಧವಾಗಿ, ದೇಹೇಚ್ಛೆಯನ್ನು ಅನುಸರಿಸದೆ ದೇಹೇಚ್ಛೆಗೆ ವಿರುದ್ಧವಾಗಿ ನಡೆಯುವಂತಹ ಒಂದು ಚಟುವಟಿಕೆಯ ಹೆಸರು ಉಪವಾಸ. ಸುಮಾರು 1 ತಿಂಗಳ ಕಾಲ, ಅರಬ್ಬಿ ಕ್ಯಾಲೆಂಡರ್ನ ಪ್ರಕಾರ 29 ತಿಂಗಳ ದಿನಗಳು, ಹೆಚ್ಚೆಂದರೆ 30, 29 ದಿನಗಳು ಅಥವಾ 30 ದಿನಗಳ ಕಾಲ ಜಗತ್ತಿನಾದ್ಯಂತ ಮುಸಲ್ಮಾನರು ಎಲ್ಲ ಪ್ರದೇಶಗಳಲ್ಲಿ 1 ತಿಂಗಳ ಉಪವಾಸವನ್ನು ಆಚರಿಸುತ್ತಾರೆ. ಆ ಮೂಲಕ ಈ ಜಗತ್ತಿಗೆ ಕೊಟ್ಟಿರುವಂತಹ, ನಮಗೆ ನೀಡಲಾಗಿರುವಂತಹ ಹೊಣೆಗಾರಿಕೆಯನ್ನು ಸ್ಮರಿಸುವುದು ಹಾಗೂ ದೇವ ಸಾಮೀಪ್ಯವನ್ನು ಗಳಿಸುವುದು ಇದು ಮುಖ್ಯ ಗುರಿ. ಇಲ್ಲಿ ಭಾಷಣ ಮತ್ತು ಉಪನ್ಯಾಸದ ಇಲ್ಲ, ಜಸ್ಟ್ ನಾನೊಂದು ಪೀಠಿಕೆಯಾಗಿ ಮುನ್ನುಡಿಯಾಗಿ ಹೇಳಿದೆ. ಈ ಅತಿಥಿಗಳಲ್ಲಿ ನಿಜವಾಗಿ ನಮಗೆ ಇದೇ ರೀತಿ ಒಂದು ಚಾವಡಿಯಲ್ಲಿ ಕೂತು, ಯಾವ ರೀತಿ ನಾವು ಇದಕ್ಕಿಂತ ಮುಂಚೆ ಮನೋಹರ್ ಪ್ರಸಾದ್ ಬಂದಿದ್ದರು ದಿವಂಗತ, ಅವತ್ತು ಕೂಡ ಅದೇ ರೀತಿ ನಾವು ಮಾಡಿದ್ದೆವು. ನಾವು ಹೀಗೆ ಕೂತು ಈ ಪರಿಸ್ಥಿತಿಯಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನು ಮತ್ತು ಧಾರ್ಮಿಕತೆಯನ್ನು ಉಳಿಸುವುದು ಹೇಗೆ ಈ ಸಮ್ಮಿಶ್ರ ಸಮಾಜದಲ್ಲಿ? ಯಾಕೆಂದರೆ ಕೆಲವರಿಗೆ ಕೇಸರಿ ಕಂಡರಾಗುವುದಿಲ್ಲ, ಕೆಲವರಿಗೆ ಹಸಿರು ಕಂಡರಾಗುವುದಿಲ್ಲ. ಅಂತಹ ಒಂದು ಸಂಕುಚಿತ ಭಾವನೆಗಳುಳ್ಳ ಜನರ ಮಧ್ಯೆ ನಾವು ಬದುಕ್ತಾ ಇದ್ದೇವೆ. ಈ ದೇಶದ ಹೆಚ್ಚಿನವರಿಗೆ ಅಂತಹ ಎಲರ್ಜಿಗಳಿಲ್ಲ. ಆದರೆ ಹೆಚ್ಚಿನವರು ಈ ಅಲ್ಪಸಂಖ್ಯೆಯಲ್ಲಿರುವಂಥ ಇಂಥ ಜನರಿಂದಾಗಿ ಸಮಾಜ ಮತ್ತು ಈ ವ್ಯವಸ್ಥೆ ಬದಲಾಗ್ತಾ ಇದೆ, ಹಾಳಾಗ್ತಾ ಇದೆ. ಜನರು ಬಹಳ ದೂರ ಸಾಗ್ತಾ ಇದ್ದಾರೆ. ಈಗ ನಾನು ನಿನ್ನೆ ನಮ್ಮ ಡಾಕ್ಟರ್ ರವೀಶ್ ಚೊಂಗರ್ವಿಗೆ ಫೋನ್ ಮಾಡಿದಾಗ ಅವ್ರು ಯಾವಾಗಲೂ ಎತ್ತಿದ ತಕ್ಷಣ ಹೇಳೋದು ಅಸ್ಸಲಾಮು ಅಲೈಕುಮ್, ಹೇಗಿದ್ದೀರಿ, ಮಾಷಾ ಅಲ್ಲಾ, ಚೆನ್ನಾಗಿದ್ದೀರಾ. ಅವರಲ್ಲಿ ಮಾತಾಡುವಾಗ ಹಿಂದೂ ಡಾಕ್ಟರ್ ಆಗಿ ಅವ್ರು ಮಾತಾಡ್ತಾ ಇಲ್ಲ. ಈ ರೀತಿ ಕೆಲವು ಸಾಂಕೇತಿಕ ಪದಗಳು, ಸಾಂಕೇತಿಕ ಚಿಹ್ನೆಗಳು, ಸಾಂಕೇತಿಕ ವ್ಯವಸ್ಥೆಗಳು ಇದೆಲ್ಲವೂ ಕೂಡ ಇನ್ನೊಂದು ಸಮುದಾಯಕ್ಕೆ ನೋಡಲಾಗದಷ್ಟು ಒಂದು ವೈಷಮ್ಯ, ದ್ವೇಷ ಸೃಷ್ಟಿಯಾಗಿದೆ. ಅದನ್ನು ದೂರೀಕರಿಸುವುದು ಹೇಗೆ? ನನ್ನ ಭಾವನೆ, ನನ್ನ ಸಂಘಟನೆ ಭಾವನೆ, ನಾವು ಕೂತು ಚರ್ಚಿಸಬೇಕು. ಯಾವುದನ್ನು ಚರ್ಚಿಸಬೇಕು, ಯಾರಿಗೆ ಮತ ಕೊಡಬೇಕೆಂಬುದರ ಕುರಿತು ಚರ್ಚೆ ಬೇಡ. ಯಾಕೆಂದರೆ ಅದು ಜನರು ತೀರ್ಮಾನ ಮಾಡ್ತಾರೆ. ಈ ಸಮಾಜದಲ್ಲಿರುವಂತಹ ಮೌಲ್ಯಗಳು ಅದನ್ನು ಕಾಪಾಡಿಕೊಳ್ಳಬೇಕಿದ್ದರೆ ನಾವು ಮಾಡಬೇಕಾಗಿರುವುದು, ನನ್ನ ಧರ್ಮದ ಕುರಿತು ನಾನು ಮುಕ್ತವಾಗಿ ಚರ್ಚಿಸಬೇಕು, ನನ್ನ ದೇವರ ಕುರಿತು ನಾನು ಮುಕ್ತವಾಗಿ ಚರ್ಚಿಸಬೇಕು, ನನ್ನ ಚಟುವಟಿಕೆಗಳ ಕುರಿತು ನಾನು ಮುಕ್ತವಾಗಿ ಚರ್ಚಿಸಬೇಕು. ನಾನು ಏನು ಮಾಡ್ತೇನೆ ಅದು ನನ್ನ ಇತರ ಧರ್ಮೀಯರಿಗೂ ಗೊತ್ತಾಗಬೇಕು. ಆ ರೀತಿ ಈಗ ಯೋಗಿ ಶೆಟ್ಟಿ ಮತ್ತು ನಾನು ಮೊನ್ನೆ ಅರಿರಿ ಕಾರ್ಯಕ್ರಮಕ್ಕೆ ನಾವು ಮಾತಾಡುವಾಗ ಸುದೀರ್ಘವಾಗಿ ಮಾತಾಡಿದ್ದೇವೆ. ನಾವು ಈ ಮಾತಿನಲ್ಲಿ ನನ್ನ ವಿಚಾರಕ್ಕೂ ಮತ್ತು ಅವರ ವಿಚಾರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಅದು ಧರ್ಮ ವ್ಯತ್ಯಾಸ ಇದೆ ನಮ್ಮಲ್ಲಿ. ಈ ಧರ್ಮ ವ್ಯತ್ಯಾಸ ನಮ್ಮ ಇರುವಂತಹ ವೈಚಾರಿಕ ಏಕತೆಯನ್ನು ದೂರೀಕರಿಸ್ತಾ ಇಲ್ಲ ನಾನು ಭಾವಿಸ್ತೇನೆ. ಈಗ ತುಳುನಾಡ ರಕ್ಷಣಾ ವೇದಿಕೆ ಎಂದು ಹೇಳುವಾಗ ಈಗ ಏನಾಗಿದೆ ಅಂದರೆ, ಈ ರಕ್ಷಣಾ ವೇದಿಕೆ ರಕ್ಷಣೆ ಬಂದ ತಕ್ಷಣ ಧಾರ್ಮಿಕತೆ ಅದರ ಹಿಂದೆ ನಾವು ಬೀಳ್ತೇವೆ. ಧಾರ್ಮಿಕತೆಗೆ ಮಿಗಿಲಾಗಿರುವಂತಹ ಸಾಮಾಜಿಕ ತತ್ವಗಳು ನಮ್ಮಲ್ಲಿ ಇದೆ, ಆ ಕುರಿತು ನಾವು ಚಿಂತಿಸಬೇಕು. ಆದ್ದರಿಂದಲೇ ಹಿಂದೂಗಳು
ಮುಸ್ಲಿಮರು, ಕ್ರೈಸ್ತರು ಒಂದು ಕಡೆ ಸೇರಿ ಎಲ್ಲ ವ್ಯವಸ್ಥೆಗಳನ್ನು ಒಟ್ಟೊಟ್ಟಿಕೊಂಡು ಹೋಗುವಂತಹ ಆ ಹಳೆ ಪರಂಪರೆಯನ್ನು ಪುನೊಮ್ಮೆ ನಾವು ಪುನರ್ಜೀವನಗೊಳಿಸಬೇಕು. ಅದಕ್ಕಾಗಿ ಈ ಒಂದು ಇಫ್ತಾರ್ ಕೂಡ ಏರ್ಪಡಿಸಿದೆ. ತಮ್ಮ ಮನದಲ್ಲಿರುವಂಥ ವಿಚಾರಗಳು, ಪರಿಸ್ಥಿತಿ ಯಾವ ರೀತಿ ಹೋಗ್ತಾ ಇದೆ, ವಿಶೇಷವಾಗಿ ನಮ್ಮ ಢಾಕಾ ಜಿಲ್ಲೆ. ನಾನು ಅನೇಕ ಕಡೆಗಳಲ್ಲಿ ಹೇಳ್ತೇನೆ, ಜಾತಿ ಧರ್ಮದ ಮೇಲೆಗಳನ್ನು ಮೀರಿ ಹೇಳ್ತಾ ಇದ್ದೇನೆ, ಕೋಮುವಾದದ ಕಾಲಸ್ಥಾನ ಎಲ್ಲವನ್ನು ಕೋಮು ದೃಷ್ಟಿಕೋನದಲ್ಲಿ ನೋಡಿ ತೀರ್ಮಾನ ಮಾಡಬಲ್ಲ. ಯಾರೋ ಮಾಡಿದ ಕರ್ಮಕ್ಕೆ ಯಾರೋ ಅದರ ಪರಿಣಾಮವನ್ನು ಉಣ್ತಾ ಇದ್ದಾರೆ. ಇದನ್ನು ಸರಿ ಮಾಡುವುದು ಹೇಗೆ? ಯಾಕೆ ನಾನು ಮತ್ತು ಯೋಗೀಶ್ ಶೆಟ್ಟಿ ಒಂದು ಕಡೆ ಸೇರಿ ಒಂದು ರ್ಯಾಲಿ ಮಾಡಬಾರದು? ಹಸಿರು ಮತ್ತು ಕೇಸರಿ ಒಂದು ಕಡೆ ಸೇರಿ ಒಂದು ರ್ಯಾಲಿಗೆ ಹೋಗಬಾರದು? ಆ ಪರಿಸ್ಥಿತಿ ಯಾಕೆ ಬರಬಾರದು? ಪ್ರಾಮಾಣಿಕ ಪ್ರಯತ್ನ ನಮ್ಮದು. ಆ ಬಗ್ಗೆ ನಾನು ಪ್ರಪ್ರಥಮವಾಗಿ ನಮ್ಮ ಡಾಕ್ಟರ್ ರವೀಶ್ ಚೌಧರಿ ಎಲ್ಲ ಅಭಿಪ್ರಾಯ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಅಸ್ಸಲಾಮು ಅಲೈಕುಂ. ಪ್ರಥಮವಾಗಿ ನಿಮಗೆಲ್ಲರಿಗೂ ಕೂಡ ಈ ಪವಿತ್ರ ರಂಜಾನ್ ಮಾಸದ ಶುಭ ಹಾರೈಕೆಗಳು. ಇವತ್ತು ನಾನು ತಿಳ್ಕೊಂಡಾಗೆ 18ನೇ ದಿನ, 19 ದಿನ, ಮೊನ್ನೆ ನಬಿ ಆಗಿದೆ ಅಷ್ಟೇ, 17, ಮತ್ತೆ 27ಕ್ಕೆ ನಬಿ, ಮತ್ತೆ ಕಡೆಗೆ. ಇದನ್ನು ನನಗೆ ಯಾಕೆ ಗೊತ್ತುಂಟು ಅಂತ ಹೇಳಿದರೆ, ಸಣ್ಣದರಲ್ಲಿ ನಾವು ಬೆಳೆದ ವಾತಾವರಣ ಹಾಗಿತ್ತು. ನಾನೊಬ್ಬ ಅದೃಷ್ಟವಂತ. ಅದು ಹಳ್ಳಿ, ಸಾಸ್ತಾನ, ಉಡುಪಿಯ ಈಗಿನ ಜಿಲ್ಲೆ. ಅಲ್ಲಿ 100 ಮೀಟರ್ ದೂರದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಟೆಂಪಲ್, ಮನೆ ಪಕ್ಕದಲ್ಲಿ, ಅಲ್ಲಿ ಎದುರುಗಡೆ ಚರ್ಚ್, ಅಲ್ಲಿ ಪಕ್ಕದಲ್ಲಿ ಮಾಸ್ಕ್, ಒಂದು ಟ್ರಯಾಂಗಲ್ ಥರ. ಈ ವಾತಾವರಣದಲ್ಲಿ ನಾನು ಬೆಳೆದ ಕಾರಣ ನನಗೆ ಎಷ್ಟೊಂದು ಎಲ್ಲ ಧರ್ಮಗಳ ಬಗ್ಗೆ ಅಷ್ಟು ಗೌರವ, ಅತಿ ನಮ್ರತೆ. ನಾನು ಉಪನಿಷತ್ ಜೊತೆಗೆ, ಭಗವದ್ಗೀತೆ ಜೊತೆಗೆ ಬೈಬಲ್ ಓದಿದ್ದೇನೆ, ಕುರಾನ್ ಓದಿದ್ದೇನೆ. ನನಗೆ ಮಧ್ಯದಲ್ಲಿ ಎಲ್ಲ ಬಿಡುವಿದ್ದ ಸಮಯದಲ್ಲಿ SSLC ಇದ್ದಿರ್ಬೋದು, ಅಥವಾ ಮತ್ತೆ PUC ನಂತರ MBBS ಮಾಡುವಾಗ ಫ್ರೀ ಟೈಮಲ್ಲಿ ಓದ್ತಿದ್ದೆ. ಯಾಕಂತೇಳಿ ನನಗೆ ಅದೊಂದು ಎಲ್ಲ ಧರ್ಮಗಳನ್ನು ನಾವು ಅರಿತುಕೊಳ್ಬೇಕು. ನಾವು ಅದರ ಸಾರವನ್ನು, ಪ್ರತಿಯೊಂದು ಧರ್ಮದ ಸಾರವನ್ನು ಅರ್ಥಕೊಂಡಾಗ ನಮಗೆ ಗೊತ್ತಾಗ್ತದೆ ಎಲ್ಲದೂ ಒಂದೇ ಅಂತ. ದೇವರೊಬ್ಬನೇ, ನಾಮ ಹಲವು ಅಂತ ಅಷ್ಟೇ. ರಫೀದರ್ ಕುದ್ರಾಡಿ ಅವರಿಗೆ ಹೇಳಿದರು, ಹಸಿರು ಎಲರ್ಜಿ, ಕೇಸರಿ ಎಲರ್ಜಿ, ಅದು ವೈಟ್ ಅಲರ್ಜಿ ಅಂತ. ಅಲ್ಲ, ಎಲ್ಲ ಒಂದೇ. ಹಸಿರು, ಕೇಸರಿ, ಬಿಳಿ ಸೇರಿದ್ರೇ ತ್ರಿವರ್ಣ ಧ್ವಜ ಆಗುದಲ್ವಾ? ನಾವು ಯಾವ ದೇಶದಲ್ಲಿ ಇದ್ರೂ ಕೂಡ, ನಾವು ಈಗ ಸದ್ಯಕ್ಕಂತೂ ಭಾರತ ದೇಶದಲ್ಲಿ ಇದ್ದೇವೆ, ಸರ್ವಧರ್ಮವನ್ನು ಸ್ವಾಗತಿಸ್ತೇವೆ, ಗೌರವಿಸ್ತೇವೆ, ಮತ್ತು ನಾವು ಅದನ್ನು ಅಪ್ಪಿಕೊಳ್ತೇವೆ. ಅದು ನನ್ನ ಒಂದು ಅನಿಸಿಕೆ. ಈ ಥರದಲ್ಲಿ ನಾವು ನೋಡಿದ್ರೆ ಮಾತ್ರ, ಅದರ ಆಳದಲ್ಲಿ ನೋಡಿದ್ರೆ ಮಾತ್ರ ನಮ್ಗೆ ಅದರದ್ದು ಮಹತ್ವ ಗೊತ್ತಾಗೋದು. ಮತ್ತೆ ಕಡೆಗೆ ಎಲ್ಲ ಒಂದೇ, ಎಲ್ಲ ಒಂದೇ. ನಮ್ಮಲ್ಲಿ ರಕ್ತ ಎಲ್ಲರಲ್ಲಿ ಕೂಡ ಕೆಂಪೆ. ಮತ್ತೆ ನಾವೆಲ್ಲ ಆಮೇಲೆ ಹೋಗುದು ಒಂದೇ ಕಡೆ ಮೇಲೆ. ಅದನ್ನ ಇಲ್ಲಿ ಇರುವಷ್ಟು ದಿವಸ ಜನನ ಮರಣದ ಮಧ್ಯೆ ನಾವಿದೆಲ್ಲ ಅದನ್ನು ನಾವು ಒಂದೇ ಅಂತ ಎಣಿಸ್ಕೊಂಡ್ರೆ ಅದು ಎಷ್ಟು ಒಂದು ಸುಂದರವಾಗಿರ್ತದೆ, ಎಷ್ಟು ಒಂದು ಖುಷಿ ಆಗ್ತದೆ. ನಾನು ಸೈಕ್ಯಾಟ್ರಿಸ್ಟ್ ಇರ್ಬೋದು, ಆದರೆ ಒಬ್ಬ ಮನುಷ್ಯ. ಮಾನವೀಯತೆ ಅನ್ನೋದು ಒಂದೇ ಧರ್ಮ. ಈ ಮಾನವತೆಯನ್ನು ನಾವು ಅದನ್ನು ಅಪ್ಪಿಕೊಂಡ್ರೆ, ಸ್ವೀಕಾರ ಮಾಡಿಕೊಂಡ್ರೆ ಅದೆಷ್ಟು ಆನಂದ. ನಮ್ಮ ಜೀವನದಲ್ಲಿ ನಾವು ಇಷ್ಟಪಡೋದು ಎರಡೇ, ಆರೋಗ್ಯದಿಂದಿರಬೇಕು, ಸಂತೋಷದಿಂದಿರಬೇಕು, ನೆಮ್ಮದಿ. ಈ ನೆಮ್ಮದಿ ಮತ್ತು ಆರೋಗ್ಯ ಇದ್ದರೆ ನಾವು ಏನನ್ನು ಸಾಧಿಸ್ಬೋದು, ಏನನ್ನು ಮಾಡ್ಬೋದು. ಇದು ನಮಗೆ ಸಿಗುವುದು ಮನಸ್ಸು ಪಾಸಿಟಿವ್ ಇದ್ದಾಗ, ನಮ್ಮ ಮನಸ್ಸು ಸ್ವಚ್ಛ ಇದ್ದಾಗ. ಒಳ್ಳೆಯ ಚಿಂತನೆ, ಒಳ್ಳೆಯ ಭಾವನೆ, ಒಳ್ಳೆಯ ವರ್ತನೆ ಇದಿಷ್ಟಿದ್ರೆ ನಮ್ಮ ಮನಸ್ಸು ಆನಂದವಾಗಿರ್ತದೆ, ಸಂತೋಷವಾಗಿರ್ತದೆ, ಮತ್ತು ನಮ್ಮ ಎಲ್ಲ ಕೂಡ ಆರೋಗ್ಯಕರವಾಗಿರ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದನ್ನು ನಾವು ಬೆಳೆಸ್ಕೊಳ್ಬೇಕು. ಅದು ಸಾಧ್ಯ ಆಗೋದು ಯಾವಾಗ ಅಂತ ಹೇಳಿದ್ರೆ, ನಾವು ಪ್ರತಿಯೊಂದನ್ನು ಸ್ವಲ್ಪ ಗಹನವಾಗಿ ನೋಡಿದಾಗ. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಸೂಪರ್ಫಿಷಿಯಲ್ ಆಗಿ ಮೇಲೆ ಮೇಲೆ ನೋಡಿದ್ರೆ ನಮಗೆ ಭಿನ್ನಾಭಿಪ್ರಾಯ ಕಾಣ್ಬೋದು, ಭಿನ್ನ ತರಹದ ಒಂದು ನಾವು ನೋಡೋ ದೃಷ್ಟಿಯಲ್ಲಿ ಇರ್ತದೆ ಅಷ್ಟೇ. ನಾವು
ಒಳ್ಳೆ ಕನ್ನಡಕ ಹಾಕೊಂಡ್ರೆ ಒಳ್ಳೆದಾಗಿ ಕಾಣ್ತದೆ, ಕೆಂಪು ಕನ್ನಡಕ ಹಾಕಿದ್ರೆ ಕೆಂಪು ಕಾಣ್ತದೆ. ಅದನ್ನು ನಾವೊಂದು ಸ್ವಚ್ಛ ಕನ್ನಡಕ ಹಾಕೊಂಡ್ರೆ ನಮಗೆ ಸಮಾಜ ಸ್ವಚ್ಛವಾಗಿ ಕಾಣ್ತದೆ, ಸಮಾಜ ಒಂದೇ ತರ ಕಾಣ್ತದೆ, ಎಲ್ಲ ಒಂದೇ ಅಂತ ಅನ್ಸುತ್ತೆ. ಅದು ನಾನು ಈ ಸಂದರ್ಭದಲ್ಲಿ ಅದನ್ನು ನಾವೆಲ್ಲರೂ ಅನುಕರಿಸುವ. ಎಲ್ಲಿಯೋ ಒಂದು ಕೆಲವು ಸಮಾಜಘಾತಕ ಶಕ್ತಿಗಳಿರ್ಬೋದು, ಅದು ಏನೋ ಒಂದು 1% ಕಮ್ಮಿ ಇರ್ಬೋದು, ಆದರೆ ಅವರಿಂದಾಗಿ ಸಮಾಜ ಹಾಳಾಗ್ತಾ ಅನ್ನೋಂಥ ಒಂದು ಖೇದದ ವಿಚಾರ. ನಾವು ಉಳಿದವರಷ್ಟು ಒಳ್ಳೆಯದಿದ್ದವರನ್ನು ಅವರನ್ನು ಸರಿ ಮಾಡುವ ಒಂದು ಪ್ರಯತ್ನ ಮಾಡಿದರೆ ನಾವು ಒಂದು ಸಾಧನೆ ಮಾಡ್ಬೋದು. ಒಂದು ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸಿದ್ರೆ ನಮ್ಮ ಆರೋಗ್ಯ ಒಳ್ಳೆದಾಗುತ್ತೆ, ನಮ್ಮ ಮನಸ್ಸು ಒಳ್ಳೆದಾಗುತ್ತೆ, ನಮಗೆ ಶಾಂತಿ ಸಿಗುತ್ತೆ, ನಮಗೆ ಆರೋಗ್ಯ ಸಿಗುತ್ತೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ರಂಜಾನ್ ಪವಿತ್ರ ಮಾಸದ ಶುಭ ಹಾರೈಕೆಗಳನ್ನು ಹೇಳುತ್ತಾ ಮತ್ತು ಈ ಒಂದು ಅವಕಾಶವನ್ನು ಕೊಟ್ಟದಕ್ಕೆ ಸ್ಪೆಸಿಫಿಕಲಿ ರಫೀವುದ್ದೀನ್ ಕುದ್ರೋಳಿ ಅವರು ನಮ್ಮ ಫ್ರೆಂಡ್, ಈಸ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ಅವರಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸಲಾಮ್ ಅಲೈಕುಂ. ಮತ್ತು ಬೇರೆ ಚೇಂಬರ್ಸ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿರುವಂತಹ ಜನಾಬ್ ಅಬ್ದುಲ್ ರಶೀದ್ ಹಾಜಿ ಸಾಬ್ರು ಅವರಲ್ಲಿ ಕೂಡ ಇದನ್ನೇ ನಾನು ಪ್ರಸ್ತಾಪಿಸ್ತೇನೆ. ಅದನ್ನೇ ಬಿಟ್ಟಿದ್ದೇನೆ, ಯಾಕೆಂದರೆ ಅದೊಂದು ಏನು ಒಂದು ಪುಕ್ಕಲರ ಒಂದು ಆಯುಧ ಆಗಿದೆ. ಸಹಿಷ್ಣು ಸಮಾಜ, ಸೌಹಾರ್ದ ಸಮಾಜ ಅಲ್ಲ, ನಮಗೆ ಸಹಿಷ್ಣು ಸಮಾಜ ಬೇಕು. ಈ ಸಮಾಜಕ್ಕಾಗಿ ತಮ್ಮಲ್ಲಿರುವಂಥ ಅಭಿಪ್ರಾಯ ದಯವಿಟ್ಟು ಶೇರ್ ಮಾಡಬೇಕು. ಗುಡ್ ಈವ್ನಿಂಗ್ ಟು ಆಲ್. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷವಾಗ್ತದೆ. ಈಗ ಇವರು ಹೇಳಿದರು, ಡಾಕ್ಟ್ರು ತುಂಬ ಒಳ್ಳೆಯ ವಿಷಯ ಹೇಳಿದರು. ನಮ್ಮಲ್ಲಿ ಭೇದ ಭಾವ ಬಿಡಬೇಕು, ನಮ್ಮಲ್ಲಿ ಭೇದ ಭಾವ ಇಲ್ಲ. ನಾವು ಹುಟ್ಟುವಾಗ ತಾಯಿಯ ಹೊಟ್ಟೆಯಿಂದ ಬರುವಾಗ ನಮಗೆ ಜಾತಿ ಇರುವುದಿಲ್ಲ. ಯಾವ ಜಾತಿ ಉಂಟು ಇಲ್ಲಿ ಗೊತ್ತಿದ್ದವ್ರು ಯಾರಾದರೂ ಒಂದು ಜಾತಿ ಹಿಡಿದುಕೊಂಡು ಬರ್ತಾರಾ? ಇಲ್ಲ. ನಾವು ಬಂದ ನಂತರ, ನಾವೊಂದು ಪ್ರಾಯಕ್ಕೆ ಮೇಲೆ ಬಂದ ನಂತರ ನಮ್ಮ ತಾಯಿ ತಂದೆಯವರು ನಮ್ಮನ್ನು ಎಲ್ಲಿ ಕೊಂಡೋಗ್ತಾರೆ ಅದರ ಪ್ರಕಾರ ನಾವು ಹೋಗಿ ಅದರಲ್ಲಿ ಬೆಳೀತೇವೆ. ಆಗ ದೇವರು ನಮಗೊಂದು ಬುದ್ಧಿಶಕ್ತಿ ಕೊಡ್ತಾರೆ. ನಾವು ಏನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದನ್ನು ನೋಡಿ ಅದನ್ನು ನಾವು ಅದರ ಹಿಂದೆ ಹೋಗಬೇಕು ಹೊರತು ನಾವು ಎಲ್ಲ ಸರಿ ಎಂದು ಎಲ್ಲರ ಹಿಂದೆ ಹೋಗಬಾರದು. ಇದಕ್ಕೆ ನಾವು ಈಗ ನನ್ನ ಮಿತ್ರಗಳೆಲ್ಲ ನಾನು ಕಲ್ತದ್ದು ನಿಮ್ಮ ಒಂದು ಇದಕ್ಕೆ ಹೇಳುವುದ, ನಾನು ಮಿಲಾಗ್ರಿ ಶಾಲೆಯಲ್ಲಿ ಸಹ ಕಲ್ತಿದ್ದೇನೆ, ಗಣಪತಿ ಹೈಸ್ಕೂಲ್ ಸಹ ಕಲ್ತಿದ್ದೇನೆ. ನನ್ನ ಲೈಫ್ ಚೇಂಜ್ ಮಾಡಿದ್ದು ಗಣಪತಿ ಹೈಸ್ಕೂಲ್ ಒಂದು ಟೀಚರ್ ಇದ್ದರು, ನನ್ನ ಕ್ಲಾಸ್ ಟೀಚರ್, ಪಂಡರಬಾಯಿ ಟೀಚರ್ ಅಂತೇಳಿ. ಅವರು ನನ್ನೊಂದು ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡಿಕೊಟ್ಟಿದ್ದಾರೆ. ನಾನು ಅವರನ್ನು ಯಾವಾಗಲೂ ಸಹ ಮರೆಯುವುದಿಲ್ಲ. ಅವರು ಮುಸಲ್ಮಾನರ, ಅವರು ಕ್ರಿಶ್ಚಿಯನ್, ಅವರು ಹಿಂದೂ ಅಲ್ಲ. ಅವರು ನನ್ನ ಟೀಚರ್, ಅವರನ್ನು ನೋಡಿ ನಾನು ಅವರಿಂದ ಕಲಿತು ಬಂದೀನಿ. ಇದು ಒಂದು ನಾವು ಕಲೀಲಿಕ್ಕೆ ಇರೋದು, ಇದನ್ನು ಕಲಿಬೇಕು. ನಾವೆಲ್ಲರಿಗೆ ಗೌರವ ಕೊಡಬೇಕು. ನಮಗೇನು ನಷ್ಟ ಆಗೋದಿಲ್ಲ, ಯಾರಿಗೆ ಸಹ ಗೌರವ ಕೊಟ್ಟರೆ ನಮಗೆ ಏನು ಒಂದು ನಷ್ಟ ಇಲ್ಲ. ನಾವು ಹೋಗಿ ನಮ್ಮ ಕುರ್ಆನ್ನಲ್ಲಿ ಹೇಳಿದೆ, ಫಸ್ಟ್ ಹೋಗಿ ನಾವು ಮಾತಾಡಬೇಕು ಒಬ್ಬರ ಹತ್ರ, ನಮ್ಮ ಈಗೋವನ್ನು ಬಿಡಬೇಕು. ಅಸ್ಸಲಾಂ ಅಲೈಕುಂ ಎಂದು ನಾವೆಲ್ಲಿ ಅವರಿಗೆ ಸಲಾಂ ಹೇಳಿ ನಾವು ಮಾತಾಡಬೇಕು. ಈಗ ರಫೀದ್ದೀನ್ ಹೇಳಿದ್ರು, ನಮ್ಮ ಇವರು ಯೋಗೇಶ್ ಶೆಟ್ಟರು ಫೋನ್ ಮಾಡಿದಾಗ ಸಲಾಮ್ ಹೇಳ್ತಾರೆ. ಹಾಗೆ ನಮ್ಮ ರೋಹನ್ ಮಂತವರ್ ಇದ್ದಾರೆ, ನನ್ನ ದೊಡ್ಡ ಮಿತ್ರರ ಮುಚ್ಚೆ ಅಂತೇಳಿ. ಅವ ಫೋನ್ ಮಾಡಿದೆ, ರಶೀದಾಕ ಅಸ್ಸಲಾಂ ಅಲೈಕುಂ ಅಂತ ಹೇಳ್ತಾನೆ. ಇದೊಂದು ಖುಷಿಯ ವಿಷಯ. ಹಾಗೆ ನಾವು ಬಾಳ್ಬೇಕು ಹೊರತು ನಾನು ಜಾತಿ ಭೇದವನ್ನು ಬಿಟ್ಟು ನಾವು ಒಂದೇ, ನಮಗೆಲ್ಲರಿಗೆ ದೇವರು ಒಂದರೆ, ಯಾರು ಇಲ್ಲ ಇಲ್ಲಿ. ನಾಳೆ ನಮಗಿರುವುದು ದೇವರು. ನಾವು ಇದನ್ನೆಲ್ಲ ಬೇರೆ 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 ಎಲ್ಲ ವಿಚಾರದಲ್ಲಿ ಚರ್ಚೆ ಮಾಡಿ ಏನಿಲ್ಲ. ನನ್ನ ಪಾರ್ಟ್ನರ್ ಆಗಿದ್ದರು ದಾಮ್ಲೆ ಅಂತೇಳಿ, ಒಬ್ಬರೊಂದು RSSನ ಹುಡುಗ. ನಾವು ಒಟ್ಟಿಗೆ ಒಂದೇ ರೂಮ್ನಲ್ಲಿ ಮಲಗ್ತಿದ್ದೆವು. ನಾವು ಇಲ್ಲಿಂದ ಬೇರೆ ಕೆಲಸಕ್ಕೆ ಮೈಸೂರು ಬ್ಯಾಂಕ್, ನಾವು ಒಂದೇ ರೂಮ್. ನಾನು ಬೆಳಗ್ಗೆಲ್ಲಿ ನಮಾಜ್ ಮಾಡ್ತಾ ಅವ್ರು ಪೂಜೆ ಮಾಡ್ತಾರೆ ಎದ್ದು ಕೂತ್ಕೊಂಡು, ಅವ್ರು ಭಟ್ರು. ಹಾಗೆ ನಾವು ಒಟ್ಟಿಗಿದ್ದು. ಇಂಥದ್ದೆಲ್ಲ ಹೇಳಲಿಕ್ಕೆ ಹೋದ್ರೆ ತುಂಬ ಉಂಟು. ನಾವು ಪ್ರೀತಿಯಲ್ಲಿ ಬಾಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಹತ್ತಿರ ನಮ್ಮ ಮಸೀದಿ ಉಂಟು, ಯಾವುದು ನಮ್ಮ ಕಂಗ್ರಾಣಿ ಮಸೀದಿ. ಅದರ ಎದುರಿನಲ್ಲಿ ಮಹಾಬಲೇಶ್ವರ ಅವರದ್ದು ಬಿಲ್ಡಿಂಗ್ ಉಂಟು. ಮುಂಚೆ ಅಲ್ಲಿ ಗ್ಯಾರೇಜ್ ಇತ್ತು, ಅವ್ರದ್ದು ಬಸ್ಸಿದ್ದು ಗ್ಯಾರೇಜ್ ಇತ್ತು. ಆಗ ಅವರು ನಮಗೆ ಶುಕ್ರವಾರ ನಮಾಜ್ ಮಾಡುವಾಗ ಕಾರ್ ಪಾರ್ಕಿಂಗ್ ಪ್ರಾಬ್ಲಮ್ ಆಗ ಅವ್ರು ಹೇಳ್ತಿದ್ರು, ಸಾಹೇಬ್ರೆ ನಾನಿಲ್ಲಿ ಇದರಲ್ಲಿ ಮ್ಯಾನೇಜ್ಮೆಂಟಲ್ಲಿದ್ದೆ ಈ ಮಸೀದಿಯಲ್ಲಿ, ಈಗ ಕಾರ್ ಬರ್ತದೆ ಮೂಲ ಪಾರ್ಕ್ ಮಾಡ್ಪಾಡು ಎಂಚಿನ ಉಂಟು ನಮಾಜ್ಗೆ ಈಸಿ ಆಗೋದು ಪಾರ್ಕ್ ಮಾಡ್ಪ್ಲೇನ್. ರಂಜಾನ್ ಟೈಮಲ್ಲಿ 30 ದಿವಸದ ಪಾರ್ಕಿಂಗ್ ನಮ್ಮ ಮಧ್ಯಾಹ್ನ ಇಲ್ಲಿ ಕ್ಲಾಸ್ ಎಲ್ಲ ಇರ್ತದೆ, ಇಲ್ಲಿ ಪಾರ್ಕ್ ಮಾಡಿ ಅನ್ನು ಕೊಡ್ತಿದ್ರು. ಅದು ಒಂದು ಗುಣ. ಮತ್ತು ಅಲ್ಲಿ ಬಿಲ್ಡಿಂಗ್ ಆಯ್ತು, ಅವ್ರದ್ದು ಫ್ಲಾಟ್ ಆಯ್ತು. ಆಗ ಒಂದು ದಿವಸಕ್ಕೆ ಇಲ್ಲಿ ಹೇಳಿ ಬಿಟ್ರೆ ಮಹಾಬಲೇಶ್ವರ ಅವರು ನನ್ನ ಮಿತ್ರ, ಅವ್ರಿಗೆ ಹೇಳುವಾಗ ಎಂಚಿನ ಎಂಕಲ್ ಮಾತ್ರ ದೇವರನ್ನು ಮಸೀದಿ ತೋರಿಸಿ ಹೇಳ್ತಾರಲ್ಲ, ದೇವರ ಮಹಿಮೆ ಅಲ್ಲದೆ ನಾವೇನು ಮಾಡೋದಿಲ್ಲ, ಫ್ಲ್ಯಾಟ್ ಎಲ್ಲ ಆಯ್ತು ಅಂತ. ಇದೊಂದು ಗುಣ.
ಹೀಗಿರಬೇಕು ಹೊರತು ಬೇರೆ ನಾವು ಒಳಗಿಂದ ದೋಷ ಎಲ್ಲ ಬಿಟ್ಟು ಏನಿಲ್ಲ. ಈ ಪಾಲಿಟಿಕ್ಸ್ ನಮಗೆ ಬೇಡ. ನಾವು ನಮ್ಮ ಜೀವನ ಇರುವ ತನಕ ನಾವು ಒಳ್ಳೆದ ಖುಷಿಯಲ್ಲಿರಬೇಕು. ನಮ್ಮ ಹೃದಯ ಶುದ್ಧಿ ಇರಬೇಕು. ನಾನು ಯಾವಾಗಲೂ 5 ಟೈಮಲ್ಲಿ ಪ್ರಾರ್ಥನೆ ಮಾಡಿದ್ದು, ನಮ್ಮಲ್ಲಿ ಒಂದು ಪ್ರಾರ್ಥನೆ, ಅಲ್ಲಾಹುಮ್ಮ ಹಬ್ಲನ ಕಲ್ಬನ್ ತಹಿಯನ್ ನಹಿಯನ್, ನಮ್ಮ ಹೃದಯ ಶುದ್ಧ ಮಾಡಿ ಅಂದ್ರೆ. ಹೃದಯ ಶುದ್ಧ ಇದ್ರೆ ಎಲ್ಲರೂ ಆಗ್ತದೆ. ನಮ್ಮ ಈಗೋ ಬಿಡಬೇಕು. ಫಸ್ಟಿಗೆ ಈಗೋ ಬಿಟ್ಟರೆ ಎಲ್ಲ ಬರ್ತದೆ. ನಾನು ದೊಡ್ಡ ಜನ, ನನ್ನ ಹತ್ರ ಬಂದು ಮಾತಾಡುವ, ಇದೆಲ್ಲ ಬಿಡಬೇಕು. ಇದನ್ನೆಲ್ಲ ಬಿಟ್ಟರೆ ನಮಗೆ ಸಂತೋಷದ ಜೀವನ. ನಾವು ಎಲ್ಲಿ ಬಾಳ್ತೇವೆ. ಎಷ್ಟು ವರ್ಷ ಇರ್ಬೋದು. ನಮ್ಮ ರಸೂಲ್ಲವೇ ಇಲ್ಲಿ ಇದ್ದದ್ದು 63 ವರ್ಷ. ಎಷ್ಟು 63 ವರ್ಷದ್ದು. ದೊಡ್ಡದವ್ರದ್ದು ಎಷ್ಟು ಒಂದು 80 85 90. ಈಗ ಸ್ವಲ್ಪ ಆಯುಷ್ಯ ಜಾಸ್ತಿ ಆಗಿದೆ ಹೊರತು ಮುಂಚೆ ಇಷ್ಟು ಸಹ ಇರಲಿಲ್ಲ. ಆ ಟೈಮಲ್ಲಿ ನಾವು ಒಳ್ಳೆ ಜೀವನದಲ್ಲಿ ಸಂತೋಷದಲ್ಲಿ ಬಾಳ್ಬೇಕು ಹೊರತು ದೋಷ ಇದೆಲ್ಲ ಬಿಟ್ಟು ನಾವು ಒಳ್ಳೆದರಲ್ಲಿ ಜೀವಿಕಲ್ಲಿ ಹೇಳ್ತಾ ಇದ್ದೇನೆ. ಹೀಗೆ ನನಗೆ ಈಗ ಒಂದು ಬೇರೊಂದು ಕಾರ್ಯಕ್ರಮ ಉಂಟು, ಹೋಗ್ಲಿಕ್ಕೆ ಉಂಟು. ನನಗೆ ರಫೀದ್ದಿನ್ ಇದು ಒಂದು ಅವಕಾಶ ಕೊಟ್ಟರು. ನನಗೆ ಇಂಥ ಒಂದೊಂದು ದೊಡ್ಡ ಡಾಕ್ಟರ್ಸ್ ಮತ್ತು ಎಜುಕೇಷನಿಸ್ಟ್ ಮತ್ತು ಇದರದೊಂದು ಅಧ್ಯಕ್ಷರು ಇರೋರು ಒಟ್ಟಿಗೆ ನಮ್ಮ ಆರಿಫ್ ಎಲ್ಲ ಸಿಕ್ಕಲಿಕ್ಕೆ ನನಗೊಂದು ಭಾಗ್ಯ ಐತಿ ಇಲ್ಲಿ ಅದು ಭಾಗವಹಿಸಲಿಕ್ಕೆ. ಹಾಗೆ ನನಗೆ ಸಂತೋಷವಾಯಿತು. ನನ್ನನ್ನು ನೀವು ಕ್ಷಮಿಸಬೇಕೀಗ ನನ್ನ ಇನ್ನೊಂದು ಕಾರ್ಯಕ್ರಮ ಹೋಗಲಿಕ್ಕೆ ಉಂಟು. ರಫೀದ್ದಿನ್ ಪರ್ಮಿಷನ್ ಕೇಳಿ ನಾನು ಹೋಗ್ತಾ ಇದ್ದೇನೆ. ಇನ್ನೊಮ್ಮೆ ನಾನು ರಫೀದ್ದಿನ್ ಮತ್ತು ಇಲ್ಲಿ ಬಂದ ಎಲ್ಲರಿಗೂ ಒಂದು ಧನ್ಯವಾದ ಮಾತನ್ನು ಕೊನೆಗೊಳಿಸ್ತೇನೆ. ಈಗ ನಾನು ಈ ಪ್ರಶ್ನೆಯನ್ನು ಕೂಡ ಇಂದಿನ ಸಮಾಜದಲ್ಲಿ ಸದ್ಗುಣ ಸಮಾಜ ಮಾಡಲಿಕ್ಕಾಗಿ ನಮಗೆ ಮುಂದಿರಬೇಕಾದಂತಹ ಗುಣಗಳೇನು, ಸದ್ಗುಣಿ ಸಮಾಜವನ್ನಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯಗಳೇನು? ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ, ಎಲ್ಲ ಮುಸ್ಲಿಂ ಬಾಂಧವರಿಗೆ ನಾನು ರಂಜಾನ್ ಆ ಸಮಯದ ಶುಭಾಶಯಗಳನ್ನು ನಾನು ತಿಳಿಸುತ್ತೇನೆ. ಈ ಕೂಟದಲ್ಲಿ ನಾನು ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಈಗ ನನಗೆ ಕೇಳಿದಂಥ ಪ್ರಶ್ನೆಗೆ ಸಂಬಂಧಿಸಿ ನಾನು ಹೇಳುವುದಾದರೆ, ನಾವು ಭಾರತೀಯರು ನಿಜವಾಗಿಯೂ ವಿಶಾಲ ಮನೋಭಾವದವರು. ಯಾವ ದೇಶದಲ್ಲಿ ಇಲ್ಲದಂಥ ವಿಶಾಲ ಮನೋಭಾವ ನಮ್ಮ ಭಾರತೀಯರಲ್ಲಿದೆ. ಆದರೆ ಇತ್ತೀಚೆಗೆ ನಾವು ವಿಶಾಲ ಹೃದಯವನ್ನು ಬದಿಗಿಟ್ಟು ನಾವು ಕೋಮುವಾದಿಗಳಾಗ್ತಾ ಇದ್ದೇವೆ. ನನ್ನ ಲೆಕ್ಕದಲ್ಲಿ ಇದಕ್ಕೆ ಮುಖ್ಯ ಕಾರಣ 2. ಒಂದು, ಕೋಮುವಾದ ಬರುವಂತಹದ್ದು ಧರ್ಮದ ಹೆಸರಿನಲ್ಲಿ. ಆ ಧರ್ಮದ ಹಿಂದೆ ರಾಜಕೀಯ ಕಾರಣಗಳಿರ್ತವೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಮೊದಲನೇದಾಗಿ ನಮ್ಮ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಇರುವುದಿಲ್ಲ. ನಮ್ಮ ಧರ್ಮವನ್ನೇ ನಾವು ತಿಳಿದಿರುವುದಿಲ್ಲ. ಯಾರೋ ಹೇಳಿದ್ದನ್ನು ಅಥವಾ ಯಾರೋ ಮಿಸ್ಲೀಡನ್ನು ಮಾಡಿಕೊಂಡು ನಾವು ನಮ್ಮ ಧರ್ಮದಲ್ಲಿ ನಾವು ಅನೇಕ ವೇಳೆ ಅಂಧಭಕ್ತರಾಗಿ ಮುಂದೆ ಹೋಗ್ತೇವೆ. ಆದ್ದರಿಂದ ನಮ್ಮಲ್ಲಿ ವಿಶಾಲ ಮನೋಭಾವ ಬರಬೇಕಾದರೆ, ನಮ್ಮಲ್ಲಿ ನಾವು ಒಟ್ಟಾಗಿ ಜೀವಿಸುವ ಸಾಧ್ಯತೆ ಇರಬೇಕಾದ್ರೆ ಮೊದಲಾಗಿ ನಾನು ನನ್ನ ಧರ್ಮದ ತಿರುಳನ್ನು ತಿಳಿದುಕೊಳ್ಳುವಂಥದ್ದು ಅಗತ್ಯ. ಎರಡನೇದಾಗಿ ಇಂಥಷ್ಟಿಗೆ ಕಾರಣ ಇನ್ನೊಂದು ಧರ್ಮದವರ ಬಗ್ಗೆ ತಪ್ಪು ತಿಳುವಳಿಕೆ. ನಾವು ಕೇಳಿದ ವಿಷಯಗಳನ್ನು ಕೇಳಿಕೊಂಡು ಬೇರೆ ಧರ್ಮದವರ ಬಗ್ಗೆ ತಪ್ಪು ತಿಳುವಳಿಕೆ ಮಾಡೋದ್ರಿಂದ ಅವರನ್ನು ನಾವು ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದ್ದರಿಂದ ನಮ್ಮ ಧರ್ಮವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳುವ ಜೊತೆಯಲ್ಲಿಯೇ ಇತರ ಧರ್ಮದ ಪರಿಚಯ ನಮಗೆ ಆಗುವುದಾದರೆ ಆಗ ನಾವು ಇಂತಹ ಕೋಮು ಭಾವನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಧರ್ಮದ ತಿರುಳು ಒಂದೇ. ಪ್ರಪಂಚದಲ್ಲಿರುವ ಯಾವ ಧರ್ಮದಲ್ಲಿ ಕೂಡ ಒಂದು ಪರಿಪೂರ್ಣ ಧರ್ಮ ಅಂತ ಇಲ್ಲ. ಒಂದು ಧರ್ಮಗಳ ಬಗ್ಗೆ, ಈಗ ದೇವರು ಮನುಷ್ಯರನ್ನು ಉಂಟು ಮಾಡಿದ, ಆದ್ದರಿಂದ ನಮ್ಮ ಮೂಲ ಧರ್ಮ ಮಾನವ ಧರ್ಮ. ಆ ಮಾನವ ಧರ್ಮವೇ ಬೇರೆ ಬೇರೆ ಧರ್ಮವನ್ನು ಆಚರಿಸುವ ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಧಾರ್ಮಿಕರಾಗಿದ್ದು ಪ್ರಯೋಜನವಿಲ್ಲ. ಆದ್ದರಿಂದ ಒಂದು ಕತೆ ಹೇಗೆ ಹೇಳ್ತದೆ, ನಾವು ಬೇರೆ ಬೇರೆ ಧರ್ಮದವರು ಹೇಗೆ ಅಂತ. ಕುರುಡರು ಆನೆಯನ್ನು ಮುಟ್ಟಿ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳಿದ ಹಾಗೆ. ಒಬ್ಬ ಕುರುಡ ಆನೆಯ ಕಾಲನ್ನು ಮುಟ್ಟಿ ಆನೆ ಕಂಬ ಅಂತ ಹೇಳ್ತಾನಂತೆ. ಇನ್ನೊಬ್ಬ ಆನೆಯ ಮೈಯನ್ನು ಮುಟ್ಟಿದ್ದು ಗೋಡೆ ಅಂತ ಹೇಳ್ತಾನಂತೆ. ಇನ್ನೊಬ್ಬ ಆನೆಯ ಬಾಲವನ್ನು ಮುಟ್ಟಿದ್ದು ಹಗ್ಗ ಅಂತ ಹೇಳ್ತಾನಂತೆ. ಅವರೆಲ್ಲ ಕುರುಡರು ತಮ್ಮ ಅನುಭವಕ್ಕೆ ತಕ್ಕ ರೀತಿಯಲ್ಲಿ ವಿವರಿಸ್ತಾರೆ. ಆದರೆ ಅದೇ ವಿಷಯವನ್ನು ತೆಗೆದುಕೊಂಡು ನಾನೇ ಹೇಳಿದ್ದು ಸರಿ ಅಂತ ಹೇಳಿದರೆ ಅಲ್ಲಿ ಜಗಳ ಬರ್ತದೆ ಹೊರತು ಅರ್ಥ ಆಗುವುದಿಲ್ಲ. ಬದಲಾಗಿ ತಮ್ಮ ತಮ್ಮ ಅನುಭವವನ್ನು ಹಂಚಿದರೆ ಆಗ ತಿಳುವಳಿಕೆಯಲ್ಲಿ ಬೆಳೀತಾರೆ. ನಮಗೆ ಅಂಥ ಸ್ಥಿತಿ ಬರಬೇಕು. ನಾವು ಆಗಲೇ ಹೇಳಿದ ಹಾಗೆ ಹುಟ್ಟುವಾಗ ಮಾನವರಾಗಿ ಹುಟ್ಟುವಂಥದ್ದು, ಸಾಯುವಾಗ ಅನೇಕ ವೇಳೆ ನಾವು ಮಾನವರಾಗಿ ಸಾಯುವುದಿಲ್ಲ. ಯಾಕಂದರೆ ಆ ಮಾನವ ಮೂಲ ಧರ್ಮ ನಮ್ಮಲ್ಲಿ ಇರುವುದಿಲ್ಲ. ಯಾವಾಗ ನಮ್ಮಲ್ಲಿ ಆ ಮೂಲ ಧರ್ಮ ಇರುವುದಿಲ್ಲವೋ ಆಗ ನಾವು ಸಾಯುವಾಗ ಈ ಲೋಕವನ್ನು ಬಿಟ್ಟು ಹೋಗುವಾಗ
ದುರಂತವಾಗಿ ಮನುಷ್ಯರಾಗಿ ಇರುವುದಿಲ್ಲ. ಪ್ರಾಣಿಗಳಿಗಿಂತ ಕಡೆಯಾಗಿ ನಾವು ಭಾವಿಸ್ತೇವೆ. ಅಂಥ ಸ್ಥಿತಿ ನಮಗೆ ಬರಬಾರದು. ಇವತ್ತಿನ ನಮ್ಮಲ್ಲಿ ನಾವು ಒಟ್ಟಾಗಿ ಬಾಳಬೇಕಾದ್ರೆ ನಾವು ಒಬ್ಬ ದೇವರ, ಈಗ ಯಾವ ದೇವರಿಗೆ ನಾವು ಬೇರೆ ಬೇರೆ ಹೆಸರಿರ್ಬೋದು, ಒಬ್ಬ ದೇವರ ಎಲ್ಲ ಮಕ್ಕಳು ಅಂತ ಹೇಳಿದರೆ ನಾವೆಲ್ಲ ಸಹೋದರ ಸಹೋದರಿಯರು. ಈ ಭಾವನೆ ನಮ್ಮಲ್ಲಿ ಬಂದಾಗ ಭಿನ್ನಾಭಿಪ್ರಾಯ ಕಡಿಮೆ ಆಗ್ತದೆ, ನಾವು ಒಟ್ಟಾಗಿ ಜೀವಿಸಲಿಕ್ಕೆ ಸಾಧ್ಯ. ಇಂಥ ಸ್ನೇಹ ಮಿಲನಗಳು ಪಟ್ಟಣಗಳಲ್ಲಿ ಅಥವಾ ಹಬ್ಬ ಬಂದಾಗ ಮಾತ್ರ ಅಲ್ಲ, ಇದು ಇತ್ತು ಹಿಂದಿನ ಕಾಲದಲ್ಲಿ. ನಮ್ಮ ಮನೆಯಲ್ಲಿ, ನಮ್ಮ ನೆರೆಕರೆಯಲ್ಲಿ ಆಗಲೇ ಹೇಳಿದ ಹಾಗೆ ನಾವೆಲ್ಲ ಸಣ್ಣದಿರುವಾಗ ಧರ್ಮ ಅಂತ ಬರಲಿರಲಿಲ್ಲ, ನಾವು ಸ್ನೇಹಿತರಾಗಿದ್ದೆವು. ಅಂಥ ಸ್ಥಿತಿ ಬಂದಾಗ ಆಗ ಕೋಮು ಭಾವನೆ ಹೋಗ್ತದೆ, ಸ್ನೇಹ ಭಾವನೆ ಬರ್ತದೆ. ಅಂಥ ಸ್ಥಿತಿ ನಮ್ಮ ದೇಶದಲ್ಲಿ ಬರಲಿ, ನಾವು ಒಟ್ಟಾಗಿ ಅನ್ಯೋನ್ಯತೆಯಿಂದ ಜೀವಿಸುವಂಥ ಸ್ಥಿತಿ ನಮಗೆ ಬರಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ಇನ್ನು ವಿಜಯ ಕರ್ನಾಟಕ ಇದರ ಪ್ರಧಾನ ವರದಿಗಾರರಾಗಿ ಇಂತಹ ಅನೇಕ ಸಭೆಗಳನ್ನು ನೋಡುವ, ವರದಿ ಮಾಡುವಂಥ ಅವಕಾಶ ಸಿಗ್ತದೆ. ತಾವು ಭಾವಿಸ್ತೀರ ಇಂತಹ ಕಾರ್ಯಕ್ರಮಗಳಿಂದ ಸಮಾಜ ಬದಲಾವಣೆ ಆಗಬಹುದು ಎಂಬುದು ತಮ್ಮ ಅಭಿಪ್ರಾಯ ಈ ಬಗ್ಗೆ? ಸಲಾಮು ಅಲೈಕುಂ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ಸಭಿಕರೇ, ಒಂದು ಕತೆ ಏನಂತ ಹೇಳಿದರೆ, ಈಗ ಬಿಸಿಲು, ಬೇಸಿಗೆ ಕಾಲ ತಮಗೆಲ್ಲ ಗೊತ್ತಿದೆ. ಒಂದು ಕಡೆ ಹೀಗೆ ಬಿಸಿಲ ಕಾಲದಿಂದ ದೊಡ್ಡ ಬರಗಾಲ ಬಂತಂತೆ. ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಕೊನೆಯ ನಮ್ಮ ಅಸ್ತ್ರ ಇರುವುದು ದೇವರಲ್ಲಿ ಬೇಡ್ಕೊಳ್ಳೋದು ಮಾತ್ರ. ಹಾಗೆ ಎಲ್ಲರೂ ಸೇರಿಕೊಂಡು, ಎಲ್ಲ ಜಾತಿ ಧರ್ಮದವರು ಸೇರಿಕೊಂಡು ಒಂದು ಮೈದಾನದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ತೊಡಗಿದ್ರಂತೆ. ದೇವರೇ ಮಳೆ ಕೊಡು, ಮಳೆಯಿಂದ ಈ ಭೂಮಿ ತಂಪಾಗಲಿ, ಕುಡಿಲಿಕ್ಕೆ ನೀರು ಸಿಗಲಿ, ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗಲಿ ಅಂತ ಇವರ ಪ್ರಾರ್ಥನೆ ಮಾಡ್ತಾ ಇರುವಾಗ ಒಂದು ಪುಟ್ಟ ಮಗು ಒಂದು ಕೊಡೆಯನ್ನ ಹಿಡ್ಕೊಂಡು ಬಂದಿತ್ತಂತೆ. ಅದು ಏನೆಂದು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಆ ಮಗುವಿಗೆ ಭರವಸೆ ಇದೆ, ನಾಳೆ ಮಳೆ ಬರಬಹುದು ಇವತ್ತು ಅಂತ. ನಾವೆಲ್ಲ ಬದುಕಿದ್ದೇವೆ, ರಾತ್ರಿ ಮಲಗ್ತೇವೆ, ಬೆಳಿಗ್ಗೆ ಹೇಳ್ತೇವೆ, ನಮ್ಗೆ ಗೊತ್ತಿಲ್ಲ, ದೇವರು ನಮ್ಮನ್ನು ಎಬ್ಬಿಸ್ತಾನ ಗೊತ್ತಿಲ್ಲ. ಆದರೂ ಕೂಡ ನಾವು ಅಲಾರಾಮ್ ಆನ್ ಮಾಡಿರ್ತೇವೆ, ಬೆಳಿಗ್ಗೆ ಎದ್ದು ನಾವು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತ. ಇದು ಕೂಡ ಭರವಸೆ. ಇದೇ ರೀತಿಯಲ್ಲಿ ಸಮಾಜ ಇವತ್ತು ಯಾವ ಕಡೆ ಹೋಗ್ತಾ ಇದೆ ನಮಗೆಲ್ಲ ಗೊತ್ತಿದೆ. ಅದರ ಮಧ್ಯೆ ಕೂಡ ಒಂದು ಭರವಸೆಯ ರೂಪದಲ್ಲಿ ಈ ಸ್ನೇಹ ಮಿಲನ ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದೀರಿ. ಆಯೋಜಕರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಮೊನ್ನೆ ಒಂದು ಇಫ್ತಾರ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಮಂಗಳೂರಿನ ಅತ್ಯಂತ ದೊಡ್ಡ ದೊಡ್ಡ ಶ್ರೀಮಂತರು ಸೇರಿರುವ ಒಂದು ಕಾರ್ಯಕ್ರಮ. ಎಲ್ಲರೂ ಒಟ್ಟಿಗೆ ಸೇರಿದ್ರು, ಕೈ ಕುಲುಕಿಕೊಂಡ್ರು, ಪರಸ್ಪರ ಅವರಲ್ಲಿ ಸ್ನೇಹ ಮಾತುಕತೆಗಳು ನಡೆದವು. ಅಂದ್ರೆ ದೊಡ್ಡವರ ಮಧ್ಯದಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ ನಮ್ಮಲ್ಲಿ. ಅದು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ಕೊಳ್ಳುವವರು ಇರ್ಬೋದು, ಆಸ್ಪತ್ರೆಗಳನ್ನು ನಡೆಸ್ಕೊಳ್ಳುವವರು ಇರ್ಬೋದು, ಅಥವಾ ರಾಜಕಾರಣಿಗಳಿರ್ಬೋದು, ದೊಡ್ಡ ದೊಡ್ಡ ಜನಗಳ ಮಧ್ಯೆ ಅಲ್ಲಿ ಯಾವ ರೀತಿಯ ಸಮಸ್ಯೆಗಳು ಇಲ್ಲ. ನೀವು ಕೆಳಗೆ ಹೋದ್ರೆ ಗಾರೆ ಕೆಲಸ ಮಾಡುವವರಿರ್ಲಿ, ಗ್ಯಾರೇಜ್ ಕೆಲಸ ಮಾಡುವವರಿರ್ಲಿ, ಅಥವಾ ಬೀದಿ ವ್ಯಾಪಾರ ಮಾಡುವವರಿರ್ಲಿ, ಅವರ ಮಧ್ಯೆ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಅವರು ಒಟ್ಟಿಗೆ ಬದುಕ್ತಾ ಇದ್ದಾರೆ. ಈ ಎರಡರ ಮಧ್ಯೆ ಇದ್ದಾರಲ್ಲ, ಅವರ ಮಧ್ಯೆ ಸಮಸ್ಯೆ ಇರೋದು. ಯಾಕೆ ಈ ಸಮಸ್ಯೆ ಆಗ್ತದೆ ಅಂತ ನಾವು ಕೇಳಲಿಕ್ಕೆ ನೋಡ್ಲಿಕ್ಕೆ ಹೋದ್ರೆ, ಇದರಲ್ಲಿ ಇರುವ ಪ್ರಮುಖ ಕಾರಣ ರಾಜಕೀಯ. ಅಧಿಕಾರ ಬೇಕು, ರಾಜಕಾರಣದಲ್ಲಿ ಗೆಲ್ಲಬೇಕು ನಾವು. ಆ ಕಾರಣಕ್ಕಾಗಿ ಮನುಷ್ಯರ ನಡುವೆ, ಜನರ ನಡುವೆ ಕಂದಕ ಸೃಷ್ಟಿಸುವ ಕೆಲಸ ನಡೀತಾ ಇದೆ. ಅದು ಯಾವುದೇ ಕ್ಷೇತ್ರದಲ್ಲಿ ಇರಲಿ ಕೂಡ. ನೀವು ಅವರ ಹತ್ರ ವೈಯಕ್ತಿಕವಾಗಿ ಮಾತಾಡಿದ್ರೆ ಚೆನ್ನಾಗಿರ್ತಾರೆ. 4 ಮಂದಿ ಸೇರಿದಾಗ ಈ ರೀತಿ ಅವರ ಭಾವನೆಗಳು ಮುಟ್ತವೆ. ಅದಕ್ಕೆ ಇಂತಹ ಕಾರ್ಯಕ್ರಮಗಳ ಮೂಲಕ, ಸಮಾಜ ಸೇವೆಯನ್ನು ಮಾಡುವ ಮೂಲಕ ಅದನ್ನ ಮುರಿಯುವ ಕೆಲಸ ಒಳ್ಳೆಯವರಿಂದ ಆಗಬೇಕು. ಯಾವಾಗ ಒಳ್ಳೆಯವರು ಸುಮ್ಮನೆ ಕುತ್ಕೊಳ್ತಾರ, ಅಂತಹ ಸಂದರ್ಭದಲ್ಲಿ ಈ ಕೋಮುವಾದ, ಮತೀಯವಾದ ವಿಜೃಂಭಣೆ ಮಾಡಲಿಕ್ಕೆ ತೊಡಗ್ತದೆ. ಅದನ್ನು ನಾವು ಯಾವುದೇ ಒಂದು ಧರ್ಮದ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಎಲ್ಲ ಧರ್ಮೀಯದವರು ಮಾಡ್ತಾರೆ. ತಾವು ಈಗ ಫೇಸ್ಬುಕ್ ಅಥವಾ ವಾಟ್ಸಪ್ ಏನಾದ್ರು ಯೂಸ್ ಮಾಡ್ಕೊಳ್ಬೋದಾದ್ರೆ, ಯಾರ ಬಗ್ಗೆ ಒಂದು ಲೈನ್ ಬರೆದ್ರೆ ಸಾಕು, ನಿಮ್ಗೆ ಎಷ್ಟು ಮಂದಿ ಬರ್ತಾರೆ, ಅಲ್ಲಿ ಯಾವ ರೀತಿಯಲ್ಲಿ ದಾಳಿ ಮಾಡ್ತಾರೆ ಅಂದ್ರೆ ನಾವು ಸಾಮಾಜಿಕವಾಗಿ
ನೋಡ್ತೇವೆ. ಜನರು ಇವತ್ತು ಸಹಿಸಿಕೊಳ್ಳುವುದಿಲ್ಲ, ಅಸಹನೆ. ನನ್ನ ಧರ್ಮ, ನನ್ನ ಜಾತಿ, ನನ್ನ ನಾಯಕ, ನನ್ನ ಸಂಘಟನೆ, ಅದರಲ್ಲಿ ಸಂಕುಚಿತರಾಗಿ ಆಗ್ತಾ ಹೋಗ್ತಾ ಇದ್ದಾರೆ. ನಮ್ಮದೊಂದು ಟ್ರಸ್ಟ್ ಇದೆ. ನಾವು ಕಳೆದ 6 ವರ್ಷಗಳಿಂದ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ರಾತ್ರಿ ಊಟ ಕೊಡ್ತೇವೆ. ರೋಗಿಗಳಿಗೆ ಆಸ್ಪತ್ರೆಯಿಂದ ಕೊಡ್ತದೆ. ರೋಗಿಯ ಜೊತೆಗಾರರು ಅಂತ ಹೇಳಿದ್ರೆ ಇಲ್ಲಿ ಒಂದು 10-15 ಜಿಲ್ಲೆಯ ಜನರುಗಳು ಬರ್ತಾರೆ. ಇಲ್ಲಿಯ ಖಾಸಗಿ ಆಸ್ಪತ್ರೆಗೆ ಅಂತ ಬರ್ತಾರೆ. ಹಣ ಎಲ್ಲ ನಷ್ಟ ಆಗಿ ಕೊನೆಗೆ ವೆನ್ಲಾಕ್ ಆಸ್ಪತ್ರೆಗೆ ಬರ್ತಾರೆ. ಅವರಿಗೆ ನೋಡಿಕೊಳ್ಳುವವರಿಗೆ ಆಹಾರ ಇಲ್ಲ, ಒಂದು ಭಿಕ್ಷೆ ಬಿಡಬೇಕು, ಇಲ್ಲದ್ರೆ ಖಾಲಿ ಹೊಟ್ಟೆಯಲ್ಲಿ ಮಲಗಬೇಕು. ಅದನ್ನು ನೋಡಿದ ಈ ಕಾರ್ಯಕ್ರಮ. ಅಲ್ಲಿ ಎಲ್ಲ ಜಾತಿ ಧರ್ಮದವರು ಬರ್ತಾರೆ. ಅಲ್ಲಿ ಸಮಸ್ಯೆ ಇರುವುದಿಲ್ಲ ಅಂತ. ನಾವು ಅಂತಹ ಒಂದು ಸಣ್ಣ ಸಣ್ಣ ಕೆಲಸಗಳನ್ನಾದರೂ ಮಾಡಿ ನಾವು ನಿಮ್ಮಂಥವರಲ್ಲ, ನಾವು ಬೇರೆ ಅಂತ ತೋರಿಸಿಕೊಡ್ಬೇಕು. ಆಗ ಅವರು ಕೂಡ ನಮ್ಮವರಾಗಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ಊಟಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕು. ನಾವು ಮುಸ್ಲಿಂನವರು ಹೆಚ್ಚಾಗಿ ನಮ್ಮ ಕುದ್ರೋಳಿ ಅವರು ಕರೀತಾರೆ, ನಾವು ಬರ್ತೇವೆ, ಗೆಸ್ಟ್ ಆಗಿ ಬರ್ತೇವೆ, ಆಡಿಯನ್ಸ್ ಅಲ್ಲಿ ಕೂತ್ಕೊಳ್ತೇವೆ, ನಾವು ಒಬ್ಬರೊಬ್ಬರನ್ನು ಪರಿಚಯಗೊಳ್ತೇವೆ. ಆಮೇಲೆ ಪರಿಚಯಗೊಂಡು ಒಬ್ಬರೊಬ್ಬರಿಗೆ ರೆಸ್ಪೆಕ್ಟ್ ಕೊಡ್ತೇವೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ರೆಸ್ಪೆಕ್ಟ್ ಮಾಡ್ತೇವೆ. ಏನು ತಗೊಂಡು ಇಲ್ಲಿ ಚಂದ ಮಾಡಿ 1-2 ಗಂಟೆ ಇರ್ತೇವೆ, ಊಟ ಮಾಡಿ ಬಿರಿಯಾನಿ ತಿಂದು ಹೋಗ್ತೇವೆ. ಏನು ತಗೊಂಡು ಹೋಗ್ತೇವೆ? ತೃಪ್ತಿ, ಸಂತೋಷ, ಪ್ರೀತಿ, ವಿಶ್ವಾಸ, ಇದನ್ನು ತಗೊಂಡು ಹೋಗ್ತೇವೆ. ನಾನು ಹೇಳೋದಾದ್ರೆ ರಂಜಾನ್ ಈ ಇಫ್ತಾರ್ ಕೂಟ ಮಾತ್ರ ಅಲ್ಲ, ನಾವು ಎಲ್ಲರೂ ಭಾರತೀಯರು, ಅದರಿಂದ ನಾವು ಹಿಂದೂ ಧರ್ಮ ಅಥವಾ ಕ್ರಿಶ್ಚಿಯನ್ ಧರ್ಮದಲ್ಲೂ ಎಲ್ಲರೂ ಸೇರಬೇಕು. ಎಲ್ಲ ರಿಲಿಜನ್ಗೆ ಫೆಸ್ಟಿವಲ್ಗೆ ಸೇರಬೇಕು. ನಾವು ಸೇರಿ ನಾವು ಒಂದೊಂದ ತೋರಿಸ್ಬೇಕು. ಯಾವ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮಲ್ಲಿ ಇರಬಾರ್ದು. ನಾವೀಗ ಏನು ಮಾಡ್ತೇವೆ, ಎಲ್ಲರೂ ನಾವು ಮನುಷ್ಯರು ಅಂತ ತೋರಿಸ್ಲಿಕ್ಕೆ, ಈಗ ನಾವು ಮನುಷ್ಯರು ಅಂತ ತೋರಿಸ್ಬೇಕಾದ್ರೆ ಈಗ ನಮ್ಗೀಗ ಎಲ್ಲಾದರೂ ನಮಗೆ ಹುಷಾರಿಲ್ಲ, ನಮಗೆ ರಕ್ತ ಬೇಕು. ಯಾರ ರಕ್ತ? ಮನುಷ್ಯರ ರಕ್ತ, ಏನು ಪ್ರಾಣಿಗಳ ರಕ್ತ ಅಲ್ಲ. ಆದರೆ ಯಾವ ಮನುಷ್ಯ, ಅದು ಮುಸ್ಲಿಮ, ಕ್ರಿಶ್ಚಿಯನ್, ಹಿಂದೂ ಅಂತ ಹೇಗೆ ಗೊತ್ತಾಗ್ತದೆ ನಮಗೆ ಹಾಸ್ಪಿಟಲಲ್ಲಿ? ಆದ್ರಿಂದ ಫಸ್ಟಿಗೆ ನಾವು ಹ್ಯೂಮನ್ ಅಂತೇಳಿ ನಾವು ಹ್ಯುಮ್ಯಾನಿಟಿ, ನಾವು ಹ್ಯೂಮನ್ ಅಂತೇಳಿ ನಾವು ಫಸ್ಟಿಗೆ ನಾವು ಪ್ರೂವ್ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಸ್ನೇಹ ಮಿಲನದಲ್ಲಿ ನಾವು ಒಗ್ಗಟ್ಟಾಗಿರ್ಬೇಕು. ಖಾಲಿ ಫೆಸ್ಟಿವಲ್ ಸೀಸನ್ಗೆ ಮಾತ್ರ ಅಲ್ಲ, ನಾವು ಇಡೀ ನಮ್ಮ ಲೈಫಲ್ಲೇ ನಾವು ಒಂದು ಅಂತೇಳಿ ನಾವು ತೋರಿಸ್ಬೇಕಾಗ್ತದೆ. ಆಮೇಲೆ ನಾನು ಹೇಳೋದೇನಾದ್ರೆ, ನಾವು ನಮ್ಮ ಕುದ್ರೋಳಿ ಅವರು ಇದೊಂದು ಇಫ್ತಾರ್ ಕೂಟ ನಡೆಸಿ ನಮಗೆ ನಿಜವಾಗಿ ಒಂದು ಸಂತೋಷವೇ ಆಗ್ತಾ ಇದೆ. ನಾನು 7th ಇಂದ ನಾನು ರಂಜಾನಿಗೆ ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೆ, ಎಲ್ಲ ಮುಸ್ಬಾದ್ ಅವರ ಮನೆಗೆ ಹಾಗೂ ಅಡ್ವೊಕೇಟ್ ಮೊಹಮ್ಮದ್ ಅಲಿಯ ಮನೆಗೆ, ತುಂಬ ಮನೆಗೆ ಹೋಗ್ತಿದ್ದೆ. ನಾವು ವರ್ಷ ಸಹ ನಾನು ರಂಜಾನ್ ನಾವು ನನ್ನ ಮುಸ್ಲಿಂ ಫ್ರೆಂಡ್ಸಿನೊಟ್ಟಿಗೆ ನಾವು ಆಚರಿಸೋದು. ಅದರಿಂದ ನಮಗೆ ಅದು ಅವರ ಡೆಲಿಷಿಯಸ್ ಸ್ವೀಟ್ಸ್, ಫ್ರೂಟ್ಸ್, ಬಿರಿಯಾನಿ ಎಲ್ಲ ಟೇಸ್ಟ್ ನಮಗೆ ನಾವು ಕಾಯ್ತಾ ಇರ್ತೇವೆ ಯಾವಾಗಲೂ. ಏನೋ ಅವರ ಫುಡ್ ಅದರಷ್ಟು ನಮಗೆ ಸಿಕ್ಕುವ ಸಂತೋಷ ಅವರು ನಮ್ಮ ವೆಜಿಟೇರಿಯನ್ ಫುಡ್ಗೆ ಕಾಯ್ತಾ ಇರ್ತಾರೆ. ನಮ್ಮ ಆ ಪಾಯಸ ಅದರಲ್ಲಿ ಇಲ್ಲಿ ಸಿಕ್ಕುವುದಿಲ್ಲ, ಅದಕ್ಕೆ ಕಾಯ್ತಾ ಇರ್ತಾರೆ. ಸೊ ಅದರಲ್ಲಿರುವ ಆ ಸಂತೋಷ, ಆ ಬಾಂಧವ್ಯ ನಮ್ಗೆ ಎಲ್ಲೂ ಸಿಕ್ಕುವುದಿಲ್ಲ. ಆದ್ರಿಂದ ನಾವು ಯಾವಾಗಲೂ ನೆನಪಿನಲ್ಲಿರ್ಬೇಕು. ಯಾವಾಗಲೂ ನಾವು ಒಂದು ಅಂತ ಹೇಳಿ, ನಾವು ಹ್ಯೂಮನ್ ಅಂತ ಹೇಳಿ, ನಾವು ಪ್ರೀತಿಯಿಂದ ಎಲ್ಲರೂ ಪ್ರೀತಿಯ ಸಂದೇಶವೇ ನಾನು ಇವತ್ತು ನಿಮಗೆ ತಿಳಿಸ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನನ್ನ ನಮಸ್ಕಾರಗಳು. ಅಂಡ್ ಥ್ಯಾಂಕ್ ಯು ಸರ್ ಫಾರ್ ಇನ್ವೈಟಿಂಗ್ ಮೀ. ಅತಿ ಹೆಚ್ಚು ಯುವ ಪಡೆಯನ್ನು ಹೊಂದಿರುವಂತಹ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಿದ್ದಾರೆ. ಅನೇಕ ಕಾರ್ಯಕ್ರಮಗಳಲ್ಲಿ, ಅನೇಕ ವಿಚಾರಗಳ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತಾರೆ. ಮತ್ತು ನಾನು ಹೆಚ್ಚಾಗಿ ನೋಡ್ತಾ ಇದ್ದೇನೆ, ಈಗ ಸಮಾಜದಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಒಂದು ಸೌಹಾರ್ದದ ಕೊಂಡಿಯಾಗಿದ್ದಾರೆ. ಯುವಕರಲ್ಲಿ ಧಾರ್ಮಿಕತೆಯ ಮತವನ್ನು ಇಳಿಸುವುದು ಹೇಗೆ, ಮತಾಂಧತೆ ಎಂಬ ಒಂದು ಕೂಗು ಕೇಳ್ತಾ ಇದೆ. ಅದರಿಂದ ಸಮಾಜ ಹಾಳಾಗ್ತಾ ಇದೆ. ತಾವು ಯಾವ ರೀತಿ ತಿಂಗಳು ನಮ್ಮ ಪೂರ ಇಂಚಿನ ಬೆತೆ ಬೆತೆ ಕಾರ್ಯಕ್ರಮ ಹೆಂಗೆ ತಿಂಗಳು ಬೆತೆ ಬೆತೆ ಕಾರ್ಯಕ್ರಮಗಳು ಅಟೆಂಡ್ ಅಪ್ಪ ಇಫ್ತಾರ್ ಕೂಟ ಪ್ರತಿಯೊಲ್ಲ ನಮ್ಮ ಯೋಚನೆ ಮಂದ್ಬಿಟ್ಟು ಪಣ್ಣಾಡ ಸರ್ ಎಕಡೆ ಪಂಡೇರಿ ಎಂಗ್ಲ ಯುಗೋ ಬಿಡು ಪಂಡ ಎಕಡೆ ಪಾತ್ರದ ಪೋಯ್ದು ಪಂಡ ಎಂಗನ ಯಾನೆ ಬಣ್ಣ ಸರಿ ಯಾನೆ ತುಯಿನ ಸರಿ ಪನ್ಪಿನ ಆರ್ಗ್ಯುಮೆಂಟ್ ಫಸ್ಟ್ ಬಿಡೋಡು ದೇಪನಡ ಮನುಷ್ಯ ಪನ್ಪಿನ ಪುಟ್ಟನಗ ದಾಲ ಪೂಜೆ ದೇಪನಡ ಏರ್ಲೊಂಜಿ ಅಪ್ಲಿಕೇಶನ್ ಮಾಡ್ದು ಯಾನ್ ಇಂಚಿನ ಇಲ್ಲಡೆ ಪುಟ್ಟೋಡು ಬಂದು ಏರ್ಲ ಅಪ್ಲಿಕೇಶನ್ ಮಾಡ್ಬಾರ್ದು ಪೂಜೆ ಯಾನೊಂಜಿ ಶೆಟ್ಟಿನ ಇಲ್ಲಡೆ ಪುಟ್ಟೋಡು ಇದ್ರೆ ಹಿಂದೂ ಇಲ್ಲಡ್ ಪುಟ್ಟೋಡು ಮುಸ್ಲಿಂ ಇಲ್ಲಡ್ ಪುಟ್ಟೋಡು ಬೊಕ್ಕಂಜಿ ಇಲ್ಲಡ್ ಪುಟ್ಟೋಡು ಬಂದು ಏರ್ಲ ಅಪ್ಲಿಕೇಶನ್ 6 ತಿಂಗಳು 5 ತಿಂಗಳು ಪುಟ್ಟುಜ ಅತ್ತಿ ಯಾನೊಂಜಿ ಮಲ್ಲೊಂಜಿ
ಒಂಜಿ ಫಿಲ್ಮ್ ಸ್ಟಾರ್ ಇಲ್ಲ ಪುಟ್ಟೋಡು ಇದೊಂದು ಪಾಪದ ಎಲ್ಲ ಪುಟ್ಟೋಡು ಮಲ್ಲಾನ ಇಲ್ಲ ಪುಟ್ಟೋಡು ಡಾಕ್ಟರ್ನ ಇಲ್ಲ ಪುಟ್ಟೋಡು ಬಂದು ಏರ್ಲ ಅಪ್ಲಿಕೇಶನ್ ಪಾಡ್ದು ಪುಟ್ಟುಜೇರು ಆಂಡ ನಮ್ಮ ದದನ ಒಂಜಿ ಪರಿಸ್ಥಿತಿ ಮಿತಿ ಇಂಚಿನ ಒಂಜಿ ಇಲ್ಲ ಪುಟ್ಟುವ ಆಂಡ ಪುಟ್ಟುದಾಯ ಬಕ್ಕ ಎಲ್ಲೇ ಜೋಕುಲು ಅದು ನಮಗೆ ದಾರ ಸಮಸ್ಯೆ ಪೂಜೆ ದಾಪಣ್ಣಾಡ ನಮ್ಮ ಮುಗ್ಧ ಅದು ನಮಗೆ ಗೊತ್ತು ಪೂಜೆ ಆಂಡ ಎಂಕುಲು ಮಲ್ಲ ಇಲೆಕ್ಕನೆ ಎಂಕುಲು ಕಲ್ಪೊಂದು ಪೋಪ ಕೆಲವರಿಗೆ ಸೇರುವ ಕೆಲವರು ಫ್ರೆಂಡ್ಶಿಪ್ ಅಂತ ಅಲ್ಪ ನಮ್ಮ ಒಂದು ಶಾಲೆ ಪೋನಾಗ ಮುಸ್ಲಿಂ ಫ್ರೆಂಡ್ಸ್ ಬೇರೆ ಬೆದ್ದ ಬೆದ್ದ ಧರ್ಮದಾದ ಜಾತಿದಾದ ಪೂರ ಗೊತ್ತಾಪನು ಆಂಡ ನಮ್ಮ ಅಲ್ಪ ಪೋನಾಗ ನಮ್ಮ ಕಾಲು ಒಂಜಿ ಜನಾಂಗ ತುಯರ್ಬಲ್ಲಿ ಒಂಜಿ ಜಾತಿ ತುಯರ್ಬಲ್ಲಿ ನಮ್ಮ ಎನ್ನ ಜಾತಿದೆ ತಪ್ಪು ಮಂತಲ್ಲ ಅವನ್ ಸರಿ ಪನ್ಪಿನ ಆರ್ಗ್ಯುಮೆಂಟ್ ಮನ್ಪುನ ಸಿಸ್ಟಮ್ ಇತ್ತೆ ಬರೆದಿದ್ದೇನೆ ಅವು ತಪ್ಪು ದಾಪಣ್ಣ ಒಂಜಿ ಟೈಮ್ ಯಾನ್ ಮಾಕಾಳಿ ಪಡ್ಪು ಪ್ರದೇಶ ಇಡ್ತೀನಿ ಅವಳು ಎಂಗ ಪಲ್ಲಿದಲ್ಪನೆ ಎಂಗ್ಲನ ಇಲ್ಲಿತ್ತೀನಿ ಎಂಗ್ಲನ್ ಕಾಶಿಕ ಶಾಲೆ ಪೋಂದು ಪುನಗಲ ಎಂಗ್ಲಟ್ಟಿಗೆ ಒಂಜಿ 4 ಜನ ಮಾತ್ರ ಎಂಗ್ಲು ಇಂದು ಬೊಕ್ಕ ಪೂರೆಲ್ಲ ಮುಸ್ಲಿಮ್ಸ್ ಇತ್ತೀನಿ ಅವು ಯಾನ್ ಜಾತಿಲ ಪ್ರಸ್ತಾಪನ ಪಟ್ಟಿ ಇತ್ತೆ ಇಂಚಿನ ಪರಿಚಯ ಬಂದ ಜಾತಿ ನೋಡಪ್ಪನು ಬಾಕಿದ ಪೂರ ನಾನು ಔಷಧ್ ಶರೀಫು ಮಜೀದ್ ಫಾರೂಕ್ ಅಮೀದ್ ಎಂಗ ಪೂರ ಫ್ರೆಂಡ್ಸ್ ಎಂಗ್ ರೈಲ್ವೆ ಪಟ್ಟಿ ನಡೆದು ಪೋಂದಿತ್ತ ಎಂಗ್ಲಗ ಅಂಚಿನ ಭಾವನೆ ನಿಜಂಡು ಜಾತಿದಾದ ಧರ್ಮದಾದ ಎಂಗ್ಲ ಗೊತ್ತಿದ್ದೇನೆ ಎಂಗ್ಲು ಅಲ್ಪ ಪೋಂದಿತ್ತ ಓಲ್ ತಿಕ್ಕಿನ ಮನಸ್ಸು ಎಂಗ್ಲ ಅಂಚಿನ ಭಾವನೆ ನಿಜಂಡು ದಾದಲ ಬೇಜಂಡು ಆಂಡ ಇತ್ತೀಚೆಗೆ ದಿನದ ತೂನಗನೆ ಎಂಗ್ಲೆ ಬೇಜಾರ ಬಂದು ದಾಪಣ್ಣಾಂಡ ಇಂಚಿನ ಪರಿಸ್ಥಿತಿ ಎಂಗ್ಲು ಉಲ್ಲನ ಬಂದು ದಾಪಣ್ಣ ಇತ್ತಂಜಿ ರಫೀಕ್ ಯಾರು ಬಂಡೇರಿ ದಾದ ಬಣ್ಣಾಂಡ ಅವು ಕೇಸರಿ ಪಂಡ ಮೇರಿನ ಮಕ್ಕಳನ್ನ ಒಂಜಿ ಪಚ್ಚೆ ಬಣ್ಣ ಇಂಚಿನ ಪಂಡದು ಪಂಡ ಆತ ಒಂಜಿ ನಮ್ಮ ಒಂಜಿ ಬಣ್ಣನ ನಮ್ಮ ಒಂಜಿ ಜಾತಿ ತುಪ್ಪನ ಪರಿಸ್ಥಿತಿ ಬೈದ ಬಣ್ಣಾಂಡ ವಾ ಪರಿಸ್ಥಿತಿ ಬೇಜಾರ ಪಂಡು ಆಂಡ ನಮ್ಮ ನೇಕಪುರ ಏಪಲ ಒಂಜಿ ಸತಿ ಸಮಾಜ ಹಾಲಪ್ ನೇಪ ಬಣ್ಣಾಂಡ ஒரு 6 மணிக்கு எடுத்து 6 மணிக்கு காலை 1% ಜನ ಅಂಡ್ ಅವೇನು ತೂದು ನಮ್ಮ 90% ಜನ ಅವೆ ಸೈಲೆಂಟ್ ಇಲ್ಲ ಅಂಜಾನೆ ಈ ಪರಿಸ್ಥಿತಿ ಹಾಪನ್ ನಮ್ಮ ಸತ್ಯ ಬಂದ ಊಲ ಬೋರ್ಡರ್ ಬಲ್ಲಿ ದಾಪಡಿ ಯಾನಿ ಆರಿಫಿಯರ್ ನನ್ನ ಬಾರಿ ಆತ್ಮೀಯರ್ ಬಂದ್ಬಿನಗೆ ಬೋರ್ಡರ್ ಬಲ್ಲಿ ಎಂಗಲ್ ಫ್ರೆಂಡ್ಸ್ ಆಸಿಫ್ ಉಳ್ಳರೆ ನೆತ್ತೆ ಸ್ವಲ್ಪ ಹೊಸಗುಲ್ಲದಾರ ಎಂಗಲ್ ಬೈನ ಇಬ್ರಾಹಿಂ ಉಳ್ಳರೆ ರಶೀದ್ ಬೈ ಉಳ್ಳರೆ ಇಂದಲ್ಪ ಎಂಗ್ಲೆಲ್ಲ ಅಂಜೆ ಭಾವನೆನೆ ಬೈಜಿ ಎಂಗ್ಲ ಅಗ್ನಗೋಸ್ಕರ ಜೀವ ಕೊಟ್ರೆ ಹೋಗ್ತಾ ಇದ್ರು ದಾಪನ್ಲೆಗೆ ಜಬ್ಬು ಮಾಕಳಿ ಪಡ್ಪುಡು ರಶೀದ್ ಬೈ ಬಂದ್ಬಿನಕ್ಲೆಗೆ ಪೂರ ಏರಿದ ವಿರುದ್ಧನಗ ಯಾನ್ ಅರ್ನ ಬರೋದು ಉಂದಿದೆ ಮಸ್ತ್ ಜನಕ್ಕೆ ಆ ಸಂದರ್ಭ ಬೇಜಾರದ ದಾದ ಮಾರ ಅಗ್ಲೇ ಸಪೋರ್ಟ್ ಮನ್ಪೇನ್ ಮಾಕಾಳಿ ಪಡ್ಪುಡು ಮೈನಾಗದ ಒಂಜಿ ಅರ್ಧ ಫಂಡ್ ಎಲ್ಲ ರೋಡ್ ಸಮಸ್ಯೆಗೆ ಇಡೀ ಏರಿಯಾಗೆ ಅದು ಅಂತೇಳಿ ಬಟ್ ಹಣ ಅರ್ಧ ಫಂಡ್ ಬರೋದೇನು ಅಂತ್ಯ ಸಂದರ್ಭ ವಿರೋಧ ಮಂತೇರಿ ಬೊಕ್ಕ ನಿಂತೇರಿ ಇಜ್ಜಿ ಯೋಗೇಶ್ ಬಣ್ಣ ಸರಿ ಬಣ್ಣ ದಯ ಬಣ್ಣ ನಮ್ಮ ಏಪಲ ತಪ್ಪು ಬಂದ್ರೆ ಅವಳು ನಮ್ಮ ಜಾತಿದೆ ನಮ್ಮ ಧರ್ಮದ ತಪ್ಪು ಬಂಡಲ್ಲ ಅವೇ ನಮ್ಮ ಸರಿ ಬಂದ ಆರ್ಗ್ಯುಮೆಂಟ್ ಮನ್ಪೋ ಅಲ್ಪ ಸಮಸ್ಯೆ ಮಾಡ್ಕೊನಿ ನಮ್ಮ ತಪ್ಪೇ ಬಂದ್ಕೆ ಬರ್ರೆ ನಮ್ಮ ಏನ ಜಾತಿದಾಯ ಮಾಡ್ರೆ ಏನ ಧರ್ಮದೇ ಸ್ವಾಮಿ ಧರ್ಮ ಪೂರಿ ಏರಲ್ಲ ಏರು ಯಾನ್ ಒಂಜಿ ಸತಿ ಬಂಡೆ ಇಂಜ ಚರ್ಚೆ ಆಗ್ಬಿಡಿ ಕೆಲವು ಸಲ ಹಿಂದೂ ಮುಸ್ಲಿಂ ಎಲ್ಲ ಚರ್ಚೆ ಆಗ್ಬೇರೆ ಜನರಲ್ ಪಾತನ ಯಾ ಬಂಡೆ ನಿಕ್ಕುಲು ಇಂಜ ಕೈ ಬಿದ್ದಿದ್ದು ಪಲ್ಲೆ ನಿಕ್ಲನ ಒಂಜಿ ಹೃದಯಕ್ಕೆ ಕೈ ಬಿದ್ದಿದ್ದು ಆತ್ಮಸಾಕ್ಷಿ ಅಂತ ಪಲ್ಲೆ ನಿಕ್ಲನ ಜಾತಿದಾಯ ನಿಕ್ಲ ಅನ್ಯಾಯನೇ ಮಂದಿದ್ದ ಅಪ್ಪ ಹುರಿಯರಿಗೆ ಬಯಲು ಬರ್ಬೋದು ಇಂಜಪ್ಪ ಎನ್ನ ಬಲಿನ ಮಗ್ಗೆ ಅನ್ಯಾಯ ಮಂತೆ ಎನ್ನ ಚಿಕ್ಕಮ್ಮನ ಮಗ್ಗೆ ಮಂತೆ ಸ್ವಾಮಿ ಆಯ್ಯರು ನಿಕ್ಲನ ಜಾತಿದಾಯ ನಿಕ್ಲ ಧರ್ಮದಾಯ ಅಂತ ಅಪ್ಪನ ನಿಕ್ಕುಲು ತಪ್ಪುಡು ತೂಲೆ ಧರ್ಮಡ್ ತೂಚಿ ತಪ್ಪುಡು ತೂಲೆ ಧರ್ಮಡ್ ತೂದಿದ್ದ ತಪ್ಪು ಐಡೆಂಟಿಫಿಕೇಶನ್ ಮನ್ಪೊಚ್ಚಿ ಅಪ್ಪಗ ಯಾ ಬಂದು ಮಣ್ಣ ನಮ್ಮ ಕೂರೆಲ್ಲ ಭಾರಿ ಪ್ರೀತಿಡುಲ್ಲ ದಾಲ ಸಮಸ್ಯೆ ಇಜ್ಜಿ ನಮ್ಮಲ್ಲಿ ದಾಲ ಸಮಸ್ಯೆ ನಿಜ್ಜಿ ಒಂಜಿ ಬಂದ್ಬೇನೆ ನಮ್ಮ ಕಾಲ ದಾದ ಬಣ್ಣಾಡ ಒಂಜಿ ಮಲ್ಲ ವೈಟು ಒಂಜಿ ಬೋರ್ಡ್ ಪುಂಡು ಕಪ್ಪು ಚುಕ್ಕೆ ಬಂಡವು ಮಾತ್ರ ಕಣ್ಣನ್ ಜೋಜುಂಡು ಬಟ್ ಅಂಡ ಪರ್ಸೆಂಟೇಜ್ 0.01%. ಇನ್ನಿಲ್ಲ ಎಡ್ಡೆಡ್ ಮೋಕೆಡ್ಜಿ 8 ಜನಗಳು ಬೇರೆ ಮನ್ಪೇರು ಇದೇ ಬೇರೆ ಬಂಡೇರು ಬೀದಿ ವ್ಯಾಪಾರ ಮಂತದಿಲ್ಲರು ಮೀಂದ ಬೇರೆ ಮನ್ಪೇರು ಅವದಾಲ ಜಾತಿ ಧರ್ಮ ಸಮಸ್ಯೆ ಬರ್ಪುಜಿ ಮಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಒಳ್ಳೆರು ಅಕ್ಕಲು ಬಾಲಮಲ್ಲ ಪಾರ್ಟಿ ಫಂಕ್ಷನ್ ಮನ್ಪೇರು ಅಕ್ಕಲ ಸಮಸ್ಯೆ ಇಜ್ಜಿ ನಮ್ಮ ಮಧ್ಯದ ಜನಕ್ಕುಳ್ಳೇರು ಅಕ್ಕಲು ಸಮಸ್ಯೆ ನಮ್ಮ ಯೋಚನೆ ಮನ್ಪಡು ನಮ್ಮ ಕೆಲವು ರಾಜ್ಯಕ್ಕೆ ಪಾತ್ರ ಬಾಬುಜಿ ನಮ್ಮ ಲೀಡರ್ಸ್ ನಮ್ಮ ಕ್ವಶನ್ ಮನ್ಪಡು ನಿಕ್ಲಿನ ಜೋಕುಲು ಒಲ್ಪ ಒಳ್ಳೆರು ನಿಕ್ಲಿನ ಜೋಕುಲು ಮಲಮಲ್ಲ ಒಂಜಿ ಇಂಟರ್ನ್ಯಾಷನಲ್ ಸ್ಕೂಲ್ ಕಲ್ಪೇರು ಅಕ್ಲೆಗೆ ಗಲಾಟೆ ಬುಡ್ಚಿ ನಮ್ಮ ಜನಕ್ಕುಲು ಮಾತ್ರ ಗಲಾಟೆ ಮನ್ಪರ ಪೋಪುನ ನಮ್ಮ ಯೋಚನೆ ಮನ್ಪಡು ನಮ್ಮ ಪ್ರತಿಯೊರೆಲ್ಲ ಧ್ವನಿ ತೆತ್ತನಾಂಡ ಸವಾಲ್ ದಡುಪ್ಪ ನಮ್ಮ ಯಾರು ಬಂದ್ಬಿಡ ವಿನಂತಿ ಬಂದ್ಬಂಡ ನಮ್ಮ ಪ್ರತಿಯೊರೆಲ್ಲ ಪ್ರೀತಿ ಮನ್ಪುಗ ಯಾನ್ ಒಂಜಿ ಇಲ್ಲಡ್ ಬಿದ್ದಡ್ನಾಗ ನಮ್ಮ ಯೋಚನೆ ಅನ್ಪಡು ಒಂಜಿ ಇಲ್ಲಡ್ ಫೋನಾಗನೆ ಒಂಜಿ ಗಾಡಿ ಆಕ್ಸಿಡೆಂಟ್ ಆಂಡ್ ಒಂಜಿ ಬಾಲೆ ನಟೊಂದುಲ್ಲಾರು ಅಪ್ಪಗ ನಮ್ಮ ಫೀಲ್ ಔಡ್ಚ ಆ ಬಾಲೆ ಅದ ನಟೊಂದುಲ್ಲಾರು ಕಷ್ಟೋಡುಂಡು ನಮ್ಮ ಮದ್ರಸದ ಎದುರು ಜೋಗ ನಟ್ಟುವೆರು ದೇವಸ್ಥಾನದ ಎದುರು ಮಸ್ತ್ ನಟ್ಟೊಂದುಲ್ಲರು ಅಪ್ಪಗ ನಮ್ಮ ಫೀಲ್ ಔಡು ಇದು ನಮ್ಮ ಧರ್ಮದಾಯ ನಮ್ಮ ಜಾತಿದಾಯ ಬಂದು ಅಪ್ಪಗ ನಮ್ಮ ಫೀಲ್ ಆಬುಜಿ
ಯಾನ ಈ ಪಾತ್ರನ ಒಂದು 15 ವರ್ಷ ದುಮ್ಮೊಂಜಿ ವೇದಿಕೆ ಪಾತಿರ್ದಾನೆ ಒಂದು ಪೊಲಿಟಿಕಲ್ ಪಾರ್ಟಿದ ಮಸ್ತ್ ಫೋನ್ ಬರ್ತೀನಿ ನಂಗೆ ಧಮ್ಕಿ ಬರ ಬರ್ತನ್ ದಾದ ಯೋಗೇಶ್ವರ ಇಂಚ ಪಾತಿರ್ನ ಮಾರೆ ಈ ಒಂದು ಜಾತ್ರೆ ಬರೋ ಯಾನ್ ಪಂಡ ಅಪಕರ ಪನ್ಪೆ ಇನ್ನಿಲ್ಲ ಸೇಮ್ ಪನ್ಪೆ ರೆಕಾರ್ಡ್ ಒಂದು ಸೇಮ್ ಪನ್ಪೆ ನಮ್ಮ ಒಂದು ಜೋಕಲು ಓಲೋಲು ವೇಷ ಒಟ್ಟಿಗೆ ಪಾಪ ಮನ್ಪೇರು ಲೈವ್ ಬ್ಯಾಂಡ್ ಪಾಪ ಕಲ್ಸ ಮನ್ಪೇರು ದೇವಸ್ಥಾನ ನಟ್ಟುವೇರು ಅಪಕ ನಮ್ಮ ಧರ್ಮ ಜಾಗೃತಿ ಆಪುಜಿ ನಮಗ ಜಾಗೃತಿ ಆಪದೇಪ ಒಂಜಿ ಆನ ಒಂಜಿ ಬೊನ್ನು ಒಂಜಿ ಖುಷಿ ಪೋನಾಗ ನಮಗ ಜಾಗೃತಿ ಹಾಕೊಂಡು ಆ ಎನ್ನ ಜಾತಿದೆ ಎನ್ನ ಧರ್ಮದೆ ನಮ್ಮ ಅವಿನ ಬಿಡ್ಕ ಸ್ವಾಮಿ ಓಲ್ ಅನ್ಯಾಯ ಪುಂಡು ಅವ್ರು ಪಾತಿರ್ಗ ಓಲ್ ವ್ಯಭಿಚಾರ ಪುಂಡು ಅವ್ರು ಪಾತಿರ್ಗ ಓಲ್ ತೊಂದರೆ ಪುಂಡು ಅವ್ರು ಪಾತಿರ್ಗ ಓಲ್ ಎಡ್ಡೆದ ಸಮಾಜ ಒಪ್ಪನಗ ಅವಿನ ಆಲ್ಮನ್ ಪ್ರಪೋಪನ ಪಡಿಸಿ ಎಡ್ಡೆಡ್ ಜೋಕುಲು ಒಟ್ಟಿಗೆ ಕಲ್ತೊಂದಿಲ್ಲ ಅವ್ರು ಜಾತಿ ತುಪ್ಪನ ಪಡಿಸಿ ಒಟ್ಟಿಗೆ ಪಾಡು ಅಲ್ಪ ನಮ್ಮ ಸರಿ ಮನ್ ಬರ್ಬೋಕ ಬಕ ನಮ್ಮ ಪ್ರತಿಯೊಲ್ಲ ಪ್ರೀತಿ ಮನ್ಬುಗ 100% ಯಾನ್ ವರೆ ಪುಟ್ಟಿನ ಸಾವು ನಿಶ್ಚಿತ ನಮ್ಮ ಕುರಂಡ ಪ್ರತಿಯೊಂದೆಲ್ಲ ನಮ್ಮ ಹದೀಸ ಪ್ರತಿಯೊಂದೆಲ್ಲ ಗೊತ್ತುಕೊಂಡು ದಯಪಂಡ ಧರ್ಮ ಪಂಡದಾದ ದೇವಿ ರಡ್ಡು ಸೀಕ್ರೆಟ್ ಇದ್ದಾರೆ ಓಲ್ ಪುಟ್ಟಿನಿ ಓದ್ ಸೈಪುನಿ ಸೀಕ್ರೆಟ್ ಇದ್ದಾರೆ ವಾರ ಓಡಾಡು ಓದ್ ಸೈಪನ್ನೆಲ್ಲ ಏನ ಸೀಕ್ರೆಟ್ ಗೊತ್ತುಜಿ ಇಟ್ಟ ಭಾಷೆ ಮಂದೊಂದಿಲ್ಲ ಓನ ಗೊಂಜಲ ಎಂಕ ದಾಲ ಚಿಕನ್ ಮ್ಯಾಂಟಲ್ಲ ಅಪ್ಪಗ ಎನ್ನ ಇಲ್ಲದಕ್ಕೆ ಬರ್ಪುಜೇರು ಸ್ವಾಮಿ ಎನ್ನ ಇಲ್ಲದಕ್ಕೆ ಬರ್ಪೇರ ಎನ್ನ ಅಮ್ಮ ಬರ್ಪೇರ ನಮ್ಮ ಎಗ್ಗೆ ಬರ್ಪೇ ಬಲ ಬರ್ಪೇರ ಇಜ್ಜಿ ಎನ್ನ ಬರ್ಪುನಿ ಬೇತೆ ಕುಲೆ ಅವು ನಮ್ಮ ಯೋಚನೆ ಮನ್ಬಗ ಯಾನ ಎಲ್ಲ ಇಲ್ಲದ ಪಿದಡ್ನಾಗ ಬಯ್ಯ ಇಲ್ಲದ ಮುಟ್ಟ ಬುಗ್ಗನಾಗ ಎನ್ನ ಒಟ್ಟಿಗೆ ಇಲ್ಲದ ಪೂಜೆರು ಎನ್ನ ಜಾತಿದಾಯ ಪೂಜೆ ಎನ್ನ ಧರ್ಮದಾಯ ಪೂಜೆ ಉಪ್ಪುನಿ ಏರಾವರಿಯ ಸಮಾಜದ ನಮ್ಮೊಂದು ಡಾಕ್ಟರ್ ಪಪ್ಪ ಅಲ್ಪ ಡಾಕ್ಟರ್ ನಲ್ಪ ನಮ್ಮ ಯೋಚನೆ ಮನ್ಪನ ಅವ್ರು ಹೆಂಗೆ ಹಿಂದೂ ಡಾಕ್ಟರ್ ಬೋರ್ಡ್ ಎನ್ನ ಶೆಟ್ಟಿ ಡಾಕ್ಟರ್ ಬೋರ್ಡ್ ಮನ್ಪನ ಇಜ್ಜಿ ನೆತ್ತಿರ್ಗೊಂಡ ಮನ್ಪನ ನಮಗೆ ಹೆಂಗೆ ಎನ್ನ ಶೆಟ್ಟಿನ ನೆತ್ತಿರ್ಬೋದು ಅದು ಎನ್ನ ಧರ್ಮದ ನೆತ್ತಿರ್ಬೋದು ದಯಪನ್ನಡ ನಮ್ಮ ಧರ್ಮನ ಆಚರಣೆ ಮನ್ಕೊಡು ದಯಪನ್ನಡ ಮುಸ್ಲಿಂ ಧರ್ಮದ ಬಗ್ಗೆ ಎಷ್ಟು ಅಮೂಲ್ಯ ಉಂಟು ಬಂಡ ಯಾನ್ ಆ ಬುಕ್ ತೂದಿ ಅಂತ ಪಾತಿದ್ದೆ ಒಂಜಿ ಲಾಸ್ಟ್ ಟೈಮ್ ಒಂಜಿ 2-3 ಕಾರ್ಯಕ್ರಮ ಯಾನ್ ತೂತೆ ದಯಪನ್ನಡ ಇಸ್ಲಾಂ ಧರ್ಮ ಆ ರೀತಿಯಾದ ಐಟ್ ಕಲ್ಪದೆ ಪಂಡದು ತನ್ನ ಇನ್ಕಮ್ ದ 8% ತನ್ನ ಜಕಾತ್ ಬಂದಿ ಇಲ್ಲೇ ಪಂಡದು ಎತ್ತು ಮಲ್ಲ ವಿಷಯ ಸ್ವಾಮಿ ಪ್ರತಿಯೊಂದು ಅಕ್ಲಾಗ ಇನ್ಕಮ್ ದ 8% ಬಂದು ತನ್ನ ಜಾತಿದು ತನ್ನ ನೆರೆಕರೆ ತನ್ನ ಸಂಬಂಧಕ್ಕಾಗಿ ಕೊರ್ನಾಡ ಸಮಾಜ ಹಾಕೊಂಡು ಬಿಲಾಲ್ ಪಂಪಿನ ವ್ಯಕ್ತಿ ಒಂಜಿ ನೀಗರು ಒಂಜಿ ಪಂಡ ಬೇತೆ ಜನಾಂಗೀಯ ವ್ಯಕ್ತಿ ಆಂಡಲ್ಲ ಆ ವ್ಯಕ್ತಿಗೆ ಒಂಜಿ ಸದ್ದಲ ಪ್ರವಾದಿ ಗೌರವ ಕೊರ್ಪೇರು ಪಂಡ ಅಂಚೆ ಮಸ್ತ್ ವಿಷಯ ಉಂಡು ತನ್ನ ತಿನ್ನಗಲ ತನ್ನ ನೆರೆಕರದಕ್ಕೆ ಕೊರಲೆ ಬಂದುಂಡು ಅಂಚ ನಮ್ಮ ಒಂಜಿ ಧರ್ಮ ಪನಡು ಅಂಚೆನೆ ಹಿಂದೂ ಧರ್ಮಲ್ಲ ಮಸ್ತ್ ವಿಷಯ ಉಂಡು ಕ್ರಿಶ್ಚಿಯನ್ ಧರ್ಮಡ್ಲ ಉಂಡು ಮಸ್ತ್ ವಿಷಯ ಉಂಡು ದಯಪಂಡ ಆಂಡ ನಮ್ಮದಾದ ಪಂಡ ಧರ್ಮನಿ ಏರು ಕರೆಕ್ಟ್ ಆದ ಫಾಲೋ ಮನ್ ಪೂಜೆರು ಆಯೇನಿ ಗಲಟೆ ಬೋಪನಿ ಆ ಧರ್ಮನಿ ಗೊತ್ತು ಪೂಜಿ ಆ ಕರೆಕ್ಟ್ ದೇವಸ್ಥಾನ ಪೂಜೆ ಸರಿಯಾದ ಪಲ್ಲಿಗೆ ಹೋಗಿನ ಸರಿ ಚರ್ಚೆ ಹೋಗಿನ ಗಲಟೆ ಮನ್ಪುನಿ ಕರೆಕ್ಟ್ ಆದ ಪಲ್ಲಿಗೆ ಹೋಗ್ನಗಳು ಐನ್ ಬರ್ತು ನಮಾಜ್ ಮನ್ಪಗಳು ಏಪಲ್ ಅವರಿಗೆ ಅನ್ಯಾಯ ಮನ್ ಪೂಜೆ ದಯಪಲ್ಲಗೆ ಅಲ್ಪ ಕರೆಕ್ಟ್ ಕಲ್ಪ ಪಿರೋರಿಗೆ ಅನ್ಯಾಯ ಮನ್ ಪೂಜೆ ಬಂದು ಕ್ರಮದ ಧರ್ಮನ ಆಚರಣೆ ಮಾಡಿ ಕರೆಕ್ಟ್ ದೇವಸ್ಥಾನ ಬೊಬ್ಬೆ ಧರ್ಮನ ಫಾಲೋ ಮನ್ಪೆ ಆಯ ನೆನಪೆ ಯಾನ್ ಪಿರೋಜಿ ಧರ್ಮಗಳ ದೇವೇರ್ ಬಂದು ಬಿರಪಡು ಆ ಗೊತ್ತುಕೊಂಡು ದೇವೇರ್ ಬಂದು ಉಳ್ಳೇರು ಯಾನ್ ಅನ್ಯಾಯ ಮಂದಿನಲ್ಲ ದೇವೇರ್ ತೂಪೇರ್ ಬಂದು ಬಿರಪುಂಡು ನಮ್ಮ ಪೂರೆಲ್ಲ ಗೊತ್ತುಂಡು ಆದಂಬ ಕವ್ವ ಅದೇ ಓಕೆ ನಮ್ಮ ಪ್ರತಿಯೊಂದು ಗೊತ್ತು ನೆಕ್ಕಲು ಆದಂಬ ಕವ್ವನ ಸೃಷ್ಟಿಕರ್ತ ಬಂದು ಐದು ಅರ್ಥದಾದ ಬಂಡೆ ನಮ್ಮ ಪೂರ ಫ್ಯಾಮಿಲೀಸ್ ನಮ್ಮ ಪೂರೆಲ್ಲ ಅಕ್ಕನ ಜೋಕುಲು ಇದೆ ಬೇತೆ ಬೇತೆ ಆಗ್ತದೆ ಬಟ್ ಎಂಕುಲ್ ಪೂರೇರು ಆದಮ ಅವ್ವ ಬಂದ್ಬಿನಾರಲ್ಲ ಫ್ಯಾಮಿಲೀಸ್ ಬಂದು ಗೊತ್ತುಂಡು ಪೂರೆಲ್ಲ ಬಟ್ ಷಷ್ಠಿ ರಡ್ಡ ಆನ್ ಬಂದು ಮಂದಿನಿ ಅಕ್ಲನ ಫ್ಯಾಮಿಲೀಸ್ ಇನಿ ನಮ್ಮ ಬೇತೆ 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 ಜಾತಿ ಮತ್ತು ಧರ್ಮ ಅಂತ ಮಧ್ಯದ ಪನಗ ಯಾ ಜಾಸ್ತಿ ಪಾತ್ರ ಬೊಬ್ಬುಜಿ ಪಾತ್ರ ನಾಡ ಒಂಜೊಂಜಿ ಗಂಟೆಲ್ಲ ವಿಷಯ ಪಾತ್ರಂಡು ಅಣ್ಣ ನಮ್ಮ ಪೂರೆಲ್ಲ ಒಂಜಿ ವಿನಂತಿ ಬಣ್ಣ ಜಾತಿ ಧರ್ಮ ಅಂತ ಗಲಟೆ ಮನ್ ಹೊಡ್ಚಿ ಪ್ರತಿಯೊಂದು ನಮ್ಮ ಪ್ರತಿ ಧರ್ಮನ ಗೌರವಿಸಿಗ ಪ್ರತಿ ಧರ್ಮ ಪ್ರೀತಿಸಿಗ ನಮ್ಮ ಪೂರೆಲ್ಲ ಪ್ರೀತಿ ಮನ್ಬುಗ ನಮಸ್ಕಾರ ಜೈ ತುಳ್ನ ಜೈ ಕರ್ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಲು ಸಹಕರಿಸಿರುವಂತಹ ವೇದಿಕೆಯಲ್ಲಿ ಆಸೀನರಾಗಿರುವ ವಿಜಯ ಕರ್ನಾಟಕ ಇದರ ಪ್ರಧಾನ ವರದಿಗಾರರಾಗಿರುವಂತಹ ಆರಿಫ್ ಪಡುಬಿದ್ರಿ ಅವರಿಗೆ, ಕರ್ನಾಟಕ ತುಳು ರಕ್ಷಣಾ ವೇದಿಕೆ ಇದರ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಯೋಗೀಶ್ ಶೆಟ್ಟಿ ಅವರಿಗೆ ಮತ್ತು ನಮಗೆ ಬಹಳ ಸುಪರಿಚಿತ ಆಗಿರುವಂತಹ ಮತ್ತು ಎಲ್ಲರ ಆತ್ಮೀಯರಾಗಿರುವಂತಹ ಡಾಕ್ಟರ್ ರವೀಶ್ ತುಂಗ ಅವರಿಗೂ, ಅದೇ ರೀತಿ ಇದಕ್ಕಿಂತ ಮುಂಚೆ ನಮ್ಮ ಒಂದೆರಡು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ HM ವಾಟ್ಸನ್ ಇವರಿಗೂ ಮತ್ತು ಖ್ಯಾತ ವಕೀಲರಾಗಿರುವಂತಹ ಶ್ರೀಮತಿ ಭಾರತಿಯವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಅತಿಥಿಯಾಗಿ ಭಾಗವಹಿಸಿ ಹೋಗಿರುವಂತಹ SMR ಜನಾಬ್ SM ರಶೀದ್ ಸಾಹೇಬ್ರವರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಎಲ್ಲರಲ್ಲಿ ಕೂಡ ಯಾರಿಗಾದರೂ ಏನಾದರೂ ಕಡಿಮೆ ಇದ್ದರೆ ದಯವಿಟ್ಟು ಕೇಳಬಹುದು. ನಿಬಿಡತೆಯ ಮಧ್ಯದಲ್ಲಿ ಸ್ವಲ್ಪ ತಪ್ಪಿ ಹೋಗುವ ಸಾಧ್ಯತೆ ಇದ್ರು ಎಲ್ಲ ಮಹಿಳೆಯರು, ಎಲ್ಲ ಸಹೋದರಿಯರು, ಎಲ್ಲ ಸಹೋದರಿಯರಿಗೂ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ, ಧನ್ಯವಾದ ಅರ್ಪಿಸ್ತೇನೆ. ವಾಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಈಗ ಅಜಾನ್ ಆದ ಬಳಿಕ ನಾವೆಲ್ಲರೂ ಒಟ್ಟಿಗೆ ಸೇರಿ ಇದನ್ನು ಸೇವಿಸುವ.